ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಮಠ ಮಧ್ಯಾಹ್ನ ಸೂರ್ಯನ ಬಿಸಿಲು ಧಗೆ ಏರುತ್ತದೆ, ಏನಪ್ಪ ಸೆಕೆ ಅಂತೆಲ್ಲ ನಾವು ಹೇಳುತ್ತೇವೆ. ಆ ಸೆಕೆಯಿಂದಲೇ ವಿಪರೀತ ಸೆಕೆಯಾಗಿ ಹವೆಯಾಗಿ ಅಂಥ ಸೆಕೆ ಇದ್ದರೆ ಮಾತ್ರ ಮಳೆಯಾಗಲಿಕ್ಕೆ ಕಾರಣ ಆಗ್ತದೆ ಅಂತ ಕೂಡ ಹೇಳುತ್ತೇವೆ. ಅಂದರೆ ಅಂತಹ ಸೂರ್ಯ ಭೂಮಿಯಲ್ಲಿ ಇರುವಾಗಲೇ ನಮಗೆ ಕೆಲವೊಮ್ಮೆ ಮಠ ಮಧ್ಯಾಹ್ನದಲ್ಲಿ ಒಂದಷ್ಟು ಉಷ್ಣಾಂಶಗಳು ಏರ್ತಾ ಹೋದ ಹಾಗೆ ಬದುಕಲಿಕ್ಕೆ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರುವಾಗ ಅದೇ ಸೂರ್ಯನಿಗೆ ಮನುಷ್ಯ ಒಂದು ಶಿಕಾರಿ ಮಾಡ್ತಾನ, ಅದೇ ಸೂರ್ಯನತ್ತ ತನ್ನ ಒಂದು ಸಾಮಗ್ರಿಯನ್ನು ಕಳಿಸ್ತಾನ. ಏನಪ್ಪ ಸೂರ್ಯ ಹೇಗಿದ್ದಾನೆ ಅಂತ ಅದರ ಒಳಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾನ ಅಂತ ಅನ್ನುವಂಥದ್ದು. ನಾರದ ಮುನಿಗಳು ಒಂದೊಮ್ಮೆ ಪ್ರಹ್ಲಾದನಿಗೆ ಒಂದು ಮಾತನ್ನು ಹೇಳ್ತಾರಂತೆ, ಅಸಾಧ್ಯವಾದದ್ದು ಯಾವುದು ಇಲ್ಲ ಮಗು, ಆದರೆ ಸಾಧಿಸುವ ಛಲ ಬೇಕು ಅಂತೇಳಿ. ಸೊ ಮನುಷ್ಯನಿಗೆ ಏನೆಲ್ಲ ಈ ಛಲ ಇರ್ತದೋ ಅದನ್ನೆಲ್ಲ ಅವ ಸಾಧಿಸ್ತಾ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾನೆ. ಇನ್ನೆಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ. ಬಹುಶಃ ಸೂರ್ಯನ ಒಳಗಡೆ ಹೋಗಿ ನಾನು ಒಂದು ಮನೆ ಕೊಡ್ತೇನೆ, ಕಟ್ಟಿ ಅಲ್ಲೇ ಕೂತ್ಕೊಳ್ತೇನೆ ಅಂತ ಹೇಳಿ, ಆದರೆ ಸಾಧ್ಯ ಇಲ್ಲ, ಅದು ಬೇರೆ ಪ್ರಶ್ನೆ. ನೋಡೋಣ ಏನೆಲ್ಲ ಆಗಬಹುದು ಅಂತ. ನಮ್ಮ ಜೊತೆಗೆ ಈ ಬಗೆಗೆ ಚರ್ಚೆ ಮಾಡಲಿಕ್ಕಾಗಿ ಈಗಾಗಲೇ ನಾಸಾದವರು ಸೂರ್ಯನಿಗೆ ಒಂದು ಉಪಗ್ರಹವನ್ನು ಕಳಿಸಿಬಿಟ್ಟಿದ್ದಾರೆ. ಅದೇನು ಯಾವಾಗ ತಲುಪ್ತದೆ ಮತ್ತು ಅದು ಏನು, ಜೊತೆಗೆ ಸೂರ್ಯನ ಜೊತೆಗೆ ನಮ್ಮ ಇಸ್ರೋ ಚಂದ್ರಯಾನಕ್ಕೂ ಕೂಡ ಒಂದು ಆಕಾಶಯಾನವನ್ನು ಮಾಡುವಂಥದ್ದು, ಒಂದು ಚಂದ್ರಯಾನಕ್ಕೆ ಸಂಬಂಧಪಟ್ಟ ಹಾಗೆ ಉಪಗ್ರಹವನ್ನು ತಯಾರು ಮಾಡ್ತಾ ಇದೆ, ಅದು ಕೂಡ ಹೊರಡ್ತಾ ಇದೆ. ಸೊ ಚಂದ್ರನಲ್ಲಿ ಏನಿದೆ, ಸೂರ್ಯನಲ್ಲಿ ಏನಿದೆ ಮತ್ತು ಮಂಗಳಯಾನವನ್ನು ಕೈಗೊಳ್ಳುವಲು ಕೂಡ ನಮ್ಮ ಇಸ್ರೋದವರು ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸೂರ್ಯನಲ್ಲಿಗೆ ಒಂದು ಉಪಗ್ರಹವನ್ನು ಅಮೆರಿಕದವರು ಏನು ಕಳಿಸಿದ್ದಾರೆ, ಅದರಲ್ಲಿ ಭಾರತೀಯರ ಒಂದಷ್ಟು ಪಾಲು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇವೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸಾಗರ ಭೂ ವಿಜ್ಞಾನದ ಮುಖ್ಯಸ್ಥರು ಗಂಗಾಧರ ಭಟ್ ಅವರಿದ್ದಾರೆ. ಜೊತೆಗೆ ಮಂಗಳೂರು ಸೈಂಟ್ ಆಗ್ನೆಸ್ನಲ್ಲಿ ವಿಜ್ಞಾನದ ಪ್ರಾಧ್ಯಾಪಕರ ಆಗಿದ್ದಂಥ ಈಗಲೂ ವಿಜ್ಞಾನದ ಕಾರ್ಯಕರ್ತರಾಗಿರುವಂಥ ಜಯಂತ್ ಅವರಿದ್ದಾರೆ. ಇಬ್ಬರು ಅತಿಥಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಗಂಗಾಧರ ಭಟ್ರ ಹತ್ರ ಏನು ಸರ್ ಇದು, ಅಮೇರಿಕದವರು ನಾಸಾದವರು ಸೂರ್ಯನಿಗೆ ಹೋಗಿ ಒಂದು ಟಾರ್ಚ್ ಹಿಡಿಯುವಂಥ ಪ್ರಯತ್ನ ಮಾಡಿದಾರಲ್ಲ ಅಂತ. ಖಂಡಿತ ಇದು ಒಂದು ಟಾರ್ಚ್ ಅಂತ ಹೇಳ್ಬೋದು ಅಥವಾ ಕ್ಯಾಮರಾ ಅಂತ ಹೇಳ್ಬೋದು, ಅಲ್ಲಿವರೆಗೆ ತಗೊಂಡೋಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾನಲ್ಲ ಅಂತ ಮನುಷ್ಯ. ಟಾರ್ಚ್ ಅಂತ ಹೇಳಿದ್ರೆ ಅಲ್ಲಿಂದಲೇ ನಮಗೆ ಸಾಕಷ್ಟು ಬೆಳಕು ಬರೋದ್ರಿಂದ ಟಾರ್ಚಿನ ಅವಶ್ಯಕತೆ ಇಲ್ಲ. ಕ್ಯಾಮರಾದಿಂದ ನಾವು ಸೂರ್ಯನನ್ನೊಂದು ಅವಲೋಕಿಸ್ಲಿಕ್ಕೆ ಇವತ್ತು ಪಾರ್ಕರ್ ಸೋಲಾರ್ ಪ್ರೋಬ್ ಅಂತ ಹೇಳಿದ್ರೆ ಪಾರ್ಕರ್ ಅಂತ ಹೇಳಿ ಅವರೊಬ್ಬ ವಿಜ್ಞಾನಿ ಸೋಲಾರ್ ವಿಂಡ್ಸ್ ಮತ್ತು ಸೋಲಾರ್ ಫ್ಲೇರ್ಸ್ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ರು 1928ನೇ ಇಸ್ವಿಯಲ್ಲಿ. ಬಹುಶಃ ಅವರ ಹೆಸರಿನಲ್ಲೇ ಇವತ್ತೊಂದು ಸ್ಯಾಟಲೈಟ್ಗೆ ಉಪಗ್ರಹದ ಲಾಂಚಿಂಗ್ ವೆಹಿಕಲ್ಗೆ ಅವರ ಹೆಸರನ್ನೇ ಇಟ್ಟು ಲಾಂಚ್ ಮಾಡಿದವರು ಜೀವಂತ ಇರುವಾಗಲೇ. ಬಹುಶಃ ಇದೊಂದು ಒಳ್ಳೆ ಪ್ರಯತ್ನ. ಖಂಡಿತವಾಗಿ ಇದು ಫಸ್ಟ್ ಟೈಮ್ ಈ ತರ ಒಂದು ಅವರ ಹೆಸರಿನಲ್ಲೇ ಒಂದು ಪ್ರೋಬ್ ಆಗ್ತಾ ಇರೋದು, ಒಂದು ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಿ ಸೂರ್ಯನ ಬಗ್ಗೆ. ಸೂರ್ಯ ಎಲ್ಲಾ ಗ್ರಹಗಳಿಗೂ ಒಂದು ಆಧಾರ ಸ್ತಂಭ, ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತುತ್ತಾ ಇರ್ತವೆ ಈಗ. ಸೊ ಸೂರ್ಯನ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಸೂರ್ಯನದ್ದು ಫೋಟೋಸ್ಫಿಯರ್ ಅಂತ ಹೇಳ್ತೀವಿ, ಒಳಗಡೆಯ ಇದರಲ್ಲಿ ಪದರದಲ್ಲಿ ಟೆಂಪರೇಚರ್ ಸುಮಾರು 6000 ಕೆಲ್ವಿನ್ ಇದ್ರೆ, ಹೊರಗಿನ ಕೊರೋನಾ ಅಂತ ಹೇಳ್ತೇವೆ ಅಲ್ಲಿ ಸುಮಾರು 20 ಲಕ್ಷ ಡಿಗ್ರಿ ಕೆಲ್ವಿನ್ ಇದಿರ್ತದೆ, ಟೆಂಪರೇಚರ್ ಇದೆ. ಇದು ಯಾಕೆ ಹೀಗೆ ಅಂತ ಹೇಳಿ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಅಧ್ಯಯನ ಮಾಡಲಿಕ್ಕೆ ನಾವಿವತ್ತು ಸಾಕಷ್ಟು ಉಪಗ್ರಹಗಳ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು, ಅಂದ್ರೆ ಇದರಲ್ಲಿ ನಾವು ರಿಮೋಟ್ ಸೆನ್ಸಿಂಗ್ ಅಂದ್ರೆ ಡೈರೆಕ್ಟ್ ಹೋಗಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಟೆಲಿಸ್ಕೋಪ್ ಇಟ್ಕೊಂಡು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಬೇರೆ ಬೇರೆ ದೇಶದವರು, ಜರ್ಮನಿಯವರು, ಫ್ರಾನ್ಸ್ನವರು, ಅಮೆರಿಕದವರು, ನಮ್ಮ ಇವರು ಸಾಕಷ್ಟು ಮಾಡಿದ್ದಾರೆ ಟೆಲಿಸ್ಕೋಪ್ ಇಟ್ಕೊಂಡು, ಇಸ್ರೋದವರೆಲ್ಲ. ಬಟ್ ಈಗ ಉಪಗ್ರಹವನ್ನು ಅತಿ ಹತ್ತಿರಕ್ಕೆ ಕಳಿಸಿ, ಈಗ ನಾಸಾದವರು ಮೊನ್ನೆ ಏನ್ ಕಳಿಸಿದ್ರು ಅದು ಸುಮಾರು 88 ದಿವಸದಲ್ಲಿ ಸೂರ್ಯನ ಸಮೀಪ ಅಂತ ಹೇಳಿದ್ರೆ ಸೂರ್ಯನಿಂದ ಸುಮಾರು ದೂರದಲ್ಲಿ ಇರ್ತದೆ. ಬಟ್ ಅದಕ್ಕೆ 7 ವರ್ಷ ಆಯುಸ್ಸು ಇರ್ತದೆ ಆ ಉಪಗ್ರಹ. ಬಹುಶಃ ಅದು 7 ವರ್ಷ ಆಯುಸ್ಸು ಮುಗಿಯುವಾಗ ಸೂರ್ಯನಿಗೂ ಭೂಮಿಗಿರುವ ದೂರ ಈಗ 1 ಮೀಟರ್ ಅಂತ ಹೇಳಿದ್ರೆ ಅದರಲ್ಲಿ 96 ಸೆಂಟಿಮೀಟರ್ನಷ್ಟು ದೂರವನ್ನು ಅದು ಕ್ರಮಿಸಿ ಬಿಡ್ತದೆ. ಸೂರ್ಯನಿಗೆ ಆಲ್ಮೋಸ್ಟ್ 3 ಮಿಲಿಯನ್ ಕಿಲೋಮೀಟರ್ನಷ್ಟು ದೂರ ಇರ್ತದೆ ಅಷ್ಟೇ. ಅಷ್ಟು ಹತ್ತಿರದ ಮಾಹಿತಿಯನ್ನು ಅದು ಕಲೆ ಹಾಕ್ಲಿಕ್ಕೆ, ಅಂದ್ರೆ ಸೂರ್ಯನಿಗೆ ಅದು 3 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇರ್ತದೆ. 15 ಕೋಟಿ ಕಿಲೋಮೀಟರ್. ಅದಕ್ಕಿಂತ ಇನ್ನು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಾವೆಲ್ಲ ಮತ್ತೆ ಅದ್ರ ಒಳಗೆ ಸೀದಾ ಹೋಗ್ಲಿಕ್ಕೆ ಆಗ್ತದ ಅಂತ ನೋಡಿ ಮುಂದೊಂದು ದಿವಸ ಮನುಷ್ಯನ ಬುದ್ಧಿ ನೋಡಿ ಮನುಷ್ಯ ಅದ್ರ ಬಗ್ಗೆ ಪ್ರಯತ್ನ ಮಾಡಬಹುದು. ಬಟ್ ಈಗಿನ ಪ್ರೆಸೆಂಟ್ ಇದರಲ್ಲಿ ಅದು ಸೂರ್ಯನೊಟ್ಟಿಗೆ ಮೆಲ್ಟ್ ಆಗಿ ಮತ್ತೆ ಸೂರ್ಯನ ಇದರೊಳಗೆ ಒಂದು ಇದಾಗಿ ಸೇರ್ಕೊಳ್ತದೆ ಅಂತ ಹೇಳುದು. ಅಂದ್ರೆ ಅದು ಸಣ್ಣ ಒಂದು ಇದು ಪ್ರೋಬ್ ಅದು. ಅಂದ್ರೆ ಅಷ್ಟರವರೆಗೆ ಏನೆಲ್ಲ ಸೂರ್ಯನ ಮಾಹಿತಿಗಳನ್ನು ನಮ್ಗೆ ಕಳಿಸ್ತದೆ. 7 ವರ್ಷ ಅದು ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಸೂರ್ಯನ ಸುತ್ತ ಸುಮಾರು 24 ಸರ್ತಿ ಪರಿಭ್ರಮಣೆ ಮಾಡುವ ಅವಕಾಶ ಇದೆ ಅದಕ್ಕೆ. ಖಂಡಿತವಾದ ಸಕ್ಸಸ್ ಆದ್ರೆ ಸೂರ್ಯನ ಬಗ್ಗೆ ನಮಗೆ ಗೊತ್ತಿಲ್ಲದಿರೋ ಅನೇಕ ವಿಷಯಗಳ ಬಗ್ಗೆ ನಾವು ಮಾಹಿತಿ ಪಡ್ತೀವಿ. ಅಂದ್ರೆ ಈಗೆಲ್ಲ ನಾವು ಸೂರ್ಯನ ಬಗ್ಗೆ ಮಾತನಾಡ್ತಾ ಇರುವಂತದ್ದು ಎಲ್ಲವೂ ಕೂಡ ನಾವು ಇಲ್ಲಿ ಭೂಮಿಯಲ್ಲಿ ನಿಂತುಕೊಂಡು
ನಾವು ಮಾತಾಡ್ತಾ ಇದ್ದೇವೆ ಸೂರ್ಯ ಅಂದ್ರೆ ಹೀಗೆ. ಸೊ ಇದು ಹತ್ತಿರ ಹೋದಾಗ ಎಲ್ಲ ಮಾಹಿತಿಗಳು ನಮಗೆ ಅದ್ರ ಮೂಲಕ ನೇರವಾಗಿ ಬರ್ಬೋದು ಅಂತ ಏನು ಹೇಳ್ತಾರೆ ಸರ್? ಹೌದು, ಈಗ ನೀವೇ ಹೇಳಿದಾಗೆ ಈಗ ನಮ್ಮ ಅಧ್ಯಯನ ಎಲ್ಲವೂ ಕೂಡ ಭೂಮಿ ಮೇಲೆ ಇದ್ದುಕೊಂಡಾದದ್ದು. ಹೆಚ್ಚಂದರೆ ಯಾವುದು ಸ್ಯಾಟಲೈಟ್ ಕಳಿಸಿ ಅದರ ಮೂಲಕ ಕಲೆಕ್ಟ್ ಮಾಡಿದ ಮಾಹಿತಿಯಿಂದ. ಈ ಸ್ಪೆಕ್ಟ್ರಾ ಅಂತ ಹೇಳ್ತಾರೆ, ಅಂದರೆ ಬೆಳಕನ್ನು ಆಧರಿಸಿ ಬೆಳಕು ಬರ್ತಲ್ಲ ಅದನ್ನು ಅನಲೈಸ್ ಮಾಡಿ ಅದರ ಮೂಲಕ ಅಲ್ಲಿ ಏನಿರ್ಬೋದು, ಯಾವ ಥರ ಕೆಲಸ ಆಗ್ತಾಯಿದೆ. ಈಗ ಪಾರ್ಕರ್ ಅಂತ ಇವರು ಯೂಜಿನ್ ಪಾರ್ಕರ್ ಅಂತ ಹೇಳುವವರು 1958ನೇ ಇಸ್ವಿಯಲ್ಲಿ ಈ ಕೊರೋನಾ ಅದಕ್ಕೊಂದು ಹೊರವಲಯ ಒಂದಿದೆ ವಾತಾವರಣದಲ್ಲಿ, ಅದು ಕೊರೋನಾ ಅಂತ ಹೆಸರಿಟ್ಟರು. ಅವರು ಆಗ ಹೇಳಿದೇನೆಂದರೆ ಅದರ ಮೇಲ್ಮೈ ಉಷ್ಣತೆಗಿಂತ ಒಂದು 300 ಪಟ್ಟು ಉಷ್ಣತೆ ಇಲ್ಲಿದೆ ಅಂತ. ಸೂರ್ಯನ ಮೇಲ್ಮೈಗಿಂತಲೂ 300 ಪಟ್ಟು ಉಷ್ಣತೆ ಕೊರೋನಾದಲ್ಲಿದೆ ಅಂತ ಅವ್ರು ಪ್ರಿಡಿಕ್ಟ್ ಮಾಡಿದರು ಸ್ಟಡೀಸ್ ಪ್ರಕಾರ. ಈಗಲೂ ಅವರು ಬದುಕಿದ್ದಾರೆ. ಅವರು ಮೊನ್ನೆ ಕಳಿಸಿದಾಗ ಅದನ್ನು ನೋಡಿದ್ದಾರೆ. 91 ವರ್ಷ ಪ್ರಾಯದ ಒಬ್ಬ ಉತ್ಸಾಹಿ. ಈಗ ಏನಂತ ಹೇಳಿದರೆ ಬೆಳಕನ್ನು ಆಧರಿಸಿ ನಾವು ಇಲ್ಲಿ ಏನು ಕಾಣ್ತೇವೆ, ಬೆಳಕು ಮತ್ತು ಶಾಖ ಏನು ಸಿಗ್ತದೆ ಅದನ್ನೇ ಆಧರಿಸಿ ನಾವು ಅನಲೈಸ್ ಮಾಡಿ ಹೀಗೆ ಹೇಳಿರೋದು. ಈಗ ಅವರ ಸ್ಟಡಿ ಕೂಡ ಹಾಗೇನೆ. ಈಗ ಇದರ ಮೂಲಕ ಏನಾಗ್ತದೆ, ನಿಜವಾಗಿ ನಿಖರವಾಗಿ ಏನು ನಡೀತಾ ಇದೆ ಅಲ್ಲಿ, ಆ ಕೊರೋನಾ ಎನ್ನುವಲ್ಲಿ ಏನು ಕೆಲಸ ಆಗ್ತಾ ಇದೆ. ಯಾಕಂದರೆ ಬೇರೆ ಬೇರೆ ನಾವು ಕನ್ನಡದಲ್ಲಿ ಅದಕ್ಕೆ ಬೈಜಿಕ ಕ್ರಿಯೆ ಅಂತ ಹೇಳ್ತೇವೆ. ಅಂದರೆ ವಸ್ತುವಿನ ಕೇಂದ್ರ ಭಾಗ ಸೇರಿಕೊಂಡು ಆಗುವಂಥ ಕೆಲಸ ಸೂರ್ಯನಲ್ಲಿ ಆಗ್ತಾ ಇರೋದು. ಇದು ಪ್ರಿಡಿಕ್ಷನ್. ಬೇಕೆಂದರೆ ಇದರ ಜೊತೆಯಲ್ಲಿ ಯೂಜಿನ್ ಪಾರ್ಕರ್ ಜೊತೆಯಲ್ಲಿ ನಮ್ಮ ಚಂದ್ರಶೇಖರ್ ಅಂತ ಕೇಳಿರ್ಬೇಕು ನೀವು, ಭಾರತೀಯ ವಿಜ್ಞಾನಿ, ಅವರಲ್ಲೇ ಅಮೆರಿಕದಲ್ಲಿ ಕೆಲಸ ಮಾಡಿದವರು. ಅವರ ಹೆಸರು ಸೇರಿಕೊಂಡಿದೆ. ಯಾಕಂದರೆ ಪಾರ್ಕರ್ ಅವರು ಈಗ ಚಂದ್ರಶೇಖರ್ ಅಂದರೆ ಆಗ ಆ ಕೆಲಸ ಮಾಡೋ ಟೈಮಲ್ಲಿ ಚಂದ್ರಶೇಖರ್ ಅವರ ಹೆಸರಲ್ಲಿ ಪ್ರೊಫೆಸರ್ ಆಗಿದ್ದದ್ದು. ಚಂದ್ರಶೇಖರ್ ಸರ್ವಿಸ್ ಪ್ರೊಫೆಸರ್ಶಿಪ್ ಅಂತ, ಅದು ಅಂದರೆ ಆ ವಿಶ್ವವಿದ್ಯಾನಿಲಯದಲ್ಲಿ ಈಗ ಅವರು ಶಿಕಾಗೋದಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಚಂದ್ರಶೇಖರ್ ಅವರ ಹೆಸರಿನಲ್ಲಿ ಒಂದು ಪೀಠ ಅಥವಾ ಒಂದು ಸಂಸ್ಥೆ ಇತ್ತಲ್ಲ, ಆ ಹೆಸರಲ್ಲೇ ಇವರು ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಚಂದ್ರಶೇಖರ್ ಅವರು ಏನು ಅಧ್ಯಯನ ಮಾಡಿದರೆ ಎಲ್ಲ ನಕ್ಷತ್ರಗಳ ಜೀವನ ಕ್ರಮ ಹೇಗೆ ಹುಟ್ಟುತ್ತದೆ ನೋಡಿ. ಇಲ್ಲಿ ಯಾರು ನಕ್ಷತ್ರ ಕಡೆ ಹೋಗಿಲ್ಲ, ಅಲ್ಲಿಂದ ಬರೋ ಬೆಳಕನ್ನೇ ಆಧರಿಸಿ ಬೇರೆ ಬೇರೆ ಬಣ್ಣಗಳು ನಮ್ಮ ಕಣ್ಣಿಗೆ ಕಾಣ್ತದೆ. ಅದೇ ಬಣ್ಣಗಳಿಲ್ಲದೆ ಕೂಡ ಅನೇಕ ಉಷ್ಣತೆ ಇತ್ಯಾದಿ ಇದೆ. ಅಧ್ಯಯನ ಮಾಡಿ ಅವರು ವಿಷಯ ಕೊಟ್ಟರು. ಈಗ ಏನಂದರೆ ಈಗ ಪ್ರಯತ್ನ ಏನಂತ ಹೇಳಿದರೆ ಹತ್ತಿರಕ್ಕೆ ಹೋಗಿ ಈಗ ನಾವು ಇದುವರೆಗೆ ಏನು ಪ್ರೆಡಿಕ್ಟ್ ಮಾಡಿದ್ದೆವು ಅದು ನಿಜವೋ ಅಥವಾ ನಿಜವಾಗಿ ಏನು ನಡೀತಾ ಇದೆ. ಮತ್ತೆ ಇನ್ನೊಂದು ಏನಂದರೆ ಸೂರ್ಯ ಮತ್ತು ಭೂಮಿಯ ಸಂಬಂಧ ಏನು, ಸಂಬಂಧ ಅಂದರೆ ಗ್ರಾವಿಟಿ ಅಥವಾ ಬೆಳಕಿನ ಇದರಲ್ಲಿ ಮತ್ತು ಇಲ್ಲಿ ಆಗುವಂಥ ಏರುಪೇರುಗಳು, ಇದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಇದೊಂದು ಪ್ರಯತ್ನ ಮಾಡ್ತೇವೆ. ಬಹಳ ಒಂದು ನಿರೀಕ್ಷೆ ಇರುವಂಥದ್ದು ಅಂದರೆ ಇಲ್ಲೇ ನಾವು ಇಷ್ಟೊಂದು ಶಾಖ ಇರುತ್ತದೆ, ಇಷ್ಟೆಲ್ಲ ಹೀಟ್ ಇರುವಾಗ ಆ ಒಂದು ನೌಕೆ ಅಲ್ಲಿಗೆ ಹೋಗ್ತದೆ, ಅದರ ಸುತ್ತ ತಿರುಗ್ತದೆ, ಅಲ್ಲಿ ಇರ್ತದೆ, ಅದರೊಳಗೆ ಕ್ಯಾಮರಾ ಇದೆ, ನಂಬಲಿಕ್ಕೆ ಸಾಧ್ಯ ಸರ್? ಹೇಗೆ ಸಾಧ್ಯ ಅಂತ ಅದಕ್ಕಾಗಿ ಸ್ಪೆಷಲ್ ಡಿವೈಸ್ಗಳನ್ನು ಇದು ಮಾಡಿದ್ದಾರೆ. ಹೀಟ್ ಶೀಲ್ಡ್ ಅಂತ ಹೇಳಿ ಟೆಂಪರೇಚರ್ ಅನ್ನು ತಡೆಯುವಂತ ಸಾಮರ್ಥ್ಯ ಇರುವಂತದ್ದು ಅಂತ ಹೇಳಿದ್ರೆ ಅಲ್ಲಿ ಕೊರೋನಾದ ಸ್ಟಡಿಗೆ ಸರ್ ಹೇಳಿದಾಗೆ ಸುಮಾರು 300 ಪಟ್ಟು ಟೆಂಪರೇಚರ್ ಜಾಸ್ತಿ. 6000 ಟೆಂಪರೇಚರ್ ಇದ್ರೆ ಸೂರ್ಯನ ಮೇಲ್ಮೈ ಇದ್ದು ಅಲ್ಲಿ ಆದ್ರೆ 300 ಪಟ್ಟು ಜಾಸ್ತಿ ಇದೆ. ಸುಮಾರು 18 ಲಕ್ಷದಿಂದ 20 ಲಕ್ಷ ಡಿಗ್ರಿ ಕೆಲ್ವಿನ್ ಟೆಂಪರೇಚರ್ ಇರುವಾಗ ಅದು ಖಂಡಿತವಾಗಿ ಮೆಲ್ಟ್ ಆಗೋ ಸಾಧ್ಯತೆ ಇದೆ. ಆದ್ರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಟೆಂಪರೇಚರ್ನ ಸಾಂದ್ರತೆ ಕಡಿಮೆ ಇರೋದ್ರಿಂದ ಇದು ಸುಮಾರು 1400 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇದು ಟೆಂಪರೇಚರ್ ಅನ್ನು ಇದು ಮಾಡಲಿಕ್ಕೆ ಸಾಮರ್ಥ್ಯ ಇದೆ ಇದಕ್ಕೆ ಹೀಟ್ ಶೀಲ್ಡ್ ಅಂತ ಹೇಳಿ. ಅದು ಆ ತರ ಹೀಟ್ ಶೀಲ್ಡ್ ಅನ್ನು ಇದು ಮಾಡಿ ಅದರ ಒಳಗೆ ಸೆನ್ಸಾರ್ಸ್ ಅನ್ನು ಇದು ಮಾಡಿದ್ದಾರೆ. ಮತ್ತೆ ಪ್ರೊಫೆಸರ್ ಹೇಳಿದ್ರು, ಈಗ ಚಂದ್ರಶೇಖರ್ ಅಂತ ಹೇಳಿ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅವರು ಕರೆಕ್ಟ್ ಆಗಿ ಹೇಳಿದ್ರು. ಏನಂತ ಹೇಳಿದ್ರೆ ಅವರು 1958ರಲ್ಲಿ ಒಂದು ಮತ್ತೆ ಇವರು ಪಾರ್ಕರ್ ಅಂತ ಹೇಳೋರು ಒಂದು ಸಂಶೋಧನೆ ಮಾಡಿ ಭೂಮಿ ಮತ್ತು ಸೂರ್ಯನ ಸಂಬಂಧದ ಬಗ್ಗೆ, ಅದೇ ಸೋಲಾರ್ ವಿಂಡ್ಸ್ ಇದರ ಬಗ್ಗೆ ಎಲ್ಲ, ಸೋಲಾರ್ ಫ್ಲೇರ್ಸ್ ಬಗ್ಗೆ ಎಲ್ಲ ಸಾಕಷ್ಟು ಅಧ್ಯಯನ ಮಾಡಿ ಹೇಳಿದ್ರು. ಬಹುಶಃ ಅವರ ಅಧ್ಯಯನ, ಇವರು ವೈಜ್ಞಾನಿಕ ಅಧ್ಯಯನವನ್ನು ಯಾವುದೇ ಒಂದು ಇದು ನಮ್ಮ ಜರ್ನಲ್ಗಳಲ್ಲಿ ಪಬ್ಲಿಷ್ ಮಾಡುವಾಗ ಅದಕ್ಕೆಲ್ಲ ಕೆಲವು ಸರ್ತಿ ಕ್ರಿಟಿಕಲ್ ಕಾಮೆಂಟ್ಸ್ ಎಲ್ಲ ಬರ್ತದೆ. ಬಹುಶಃ ಅವರ ಕ್ರಿಟಿಕಲ್ ಕಾಮೆಂಟ್ ಇಂದಾಗಿ ಯಾವ ವೈಜ್ಞಾನಿಕ ಇದರಲ್ಲೂ ಸಹ ಜರ್ನಲ್ ಎಲ್ಲ ಅವರ ಇದು ಬರಲಿಲ್ಲ, ಅವರ ಲೇಖನ. ಆವಾಗ ಚಂದ್ರಶೇಖರ್ ಅವರಿಗೆ ಸಹಾಯ ಮಾಡಿದ್ರು. ಅವರು ಒಂದು ಜರ್ನಲ್ ನ ಎಡಿಟರ್ ಆಗಿದ್ರು, ಸಂಪಾದಕರಾಗಿ ಅವರು ಆ ಜರ್ನಲ್ ಅಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ರು. ಹಾಗಾಗಿ ಇವತ್ತು ಅವರು ಅದೇ ಪೀಠದಲ್ಲಿ ಅವರ ಸರ್ ಹೇಳಿದ ಹಾಗೆ ಅವರಿಗೆ ಅಲ್ಲೇ ವರ್ಕ್ ಮಾಡ್ತಾ ಸಹ ಇದ್ದಾರೆ. ಅವರು ಈಗ 91 ವರ್ಷ ಆದ್ರೂ ಸಹ ಈಗ ಅವರಲ್ಲಿ ಬಹುಶಃ ಈಗ ರಿಟೈರ್ಡ್ ಆಗಿದ್ದಾರೆ. ಬಹುಶಃ ಹೀಗಾಗಿ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಸಹ ಸಾಕಷ್ಟು ವರ್ಕ್ ಮಾಡಿದರು. ಸಿ ವಿ ರಾಮನ್ ಅವರು ತುಂಬಾ ಹತ್ತಿರದ ಸಂಬಂಧಿಯವರು. ಹಾಗೆ ಅವರು ಅಮೆರಿಕದಲ್ಲೇ ನೆಲೆಸಿ ಸೂರ್ಯನ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ರು. ಹಾಗೆ ಪಾರ್ಕರ್ ಈಗ ಬಹಳಷ್ಟು ಅಧ್ಯಯನ ಮಾಡಿದ್ರಿಂದ ಅವರ ಹೆಸರನ್ನೇ ಇಟ್ಟಿದ್ದಾರೆ. ಹಾಗಾಗಿ ಇದು ನೀವು ಅಷ್ಟು ಹತ್ರ ಹೋದ್ರೂ ಸಹ ಅದು ಅದಕ್ಕೆ ಹೀಟ್ ಶೀಲ್ಡ್ ಇರೋದ್ರಿಂದ ಮತ್ತೆ ಸೆನ್ಸಾರ್ಗಳೆಲ್ಲ ಅದರ ಒಳಗೆ ಇರೋದ್ರಿಂದ ಮತ್ತೆ ಅದಕ್ಕೆ ಬೇಕಾದ ರೀತಿಯ ಅಧ್ಯಯನವನ್ನು ಮಾಡಿ ಬಹುಶಃ ಕೂಲಂಕುಷವಾಗಿ ಒಂದು ಇದು ಇತ್ತೀಚಿನ 1-2 ದಿವಸದಲ್ಲಿ ಆದ ಕೆಲಸ ಅಲ್ಲ. 25-30 ವರ್ಷದಿಂದ ಅಮೆರಿಕದ ವಿಜ್ಞಾನಿಗಳು, ನಾಸಾದ ವಿಜ್ಞಾನಿಗಳು
ವಿಜ್ಞಾನಿಗಳು ಬೇರೆ ವಿಜ್ಞಾನಿಗಳೆಲ್ಲ ಸೇರಿ ಇದನ್ನು ಯಾವ ತರ ಪ್ರೊಟೆಕ್ಟ್ ಮಾಡಬಹುದು. ಇಷ್ಟೆಲ್ಲ ಟೆಂಪರೇಚರ್ ಇದ್ದಾಗ ಸೂರ್ಯ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಟೆಂಪರೇಚರ್ ಇರುವ ಒಂದು ಇದು, ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡಬಹುದು ಅಂತ ಹೇಳುವ ರೀತಿಯಲ್ಲಿ ಅದನ್ನು ತಯಾರು ಮಾಡಿದ್ದಾರೆ ಆ ಶೀಲ್ಡ್. ಇನ್ನಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಬೇಕು ಸರ್. ನಾನು ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು. ವಿರಾಮದ ಬಳಿಕ ಬಹಳ ಒಂದು ಆಶ್ಚರ್ಯಕರವಾದಂಥ ಸಂಗತಿ ಏನಂತ ಹೇಳಿದ್ರೆ, ಇದು ಇವತ್ತು ನಿನ್ನೆ ಆದಂಥ ಪ್ರಯೋಗದ ಒಂದು ಅಂದರೆ ಒಂದು ಕೂಸಲ್ಲ. ಬಹಳ ವರ್ಷಗಳಿಂದ ಬಹಳ ವಿಜ್ಞಾನಿಗಳು ಎಲ್ಲ ದೇಶಗಳಲ್ಲಿ ಇರುವಂಥ ಬೇರೆ ಬೇರೆ ರೀತಿಯಾದ ವಿಜ್ಞಾನಿಗಳ ಪ್ರಯೋಗದ ಮೂಲಕವಾಗಿ ಇವತ್ತು ಸೂರ್ಯನ ಮೇಲೆ ನಾಸಾದ ವಿಜ್ಞಾನಿಗಳೊಂದು ಸಾಧನೆಯನ್ನು ಮಾಡಿದ್ದಾರೆ. ಮತ್ತೊಂದು ಅಲ್ಲೊಂದು ಉಪಗ್ರಹ ಅಲ್ಲಿಗೆ ಹೋಗ್ತಾ ಇದೆ, ನಮಗೆ ಮಾಹಿತಿಗಳನ್ನು ಸೂರ್ಯಗೆ ಕಳಿಸ್ತಾ ಇದೆ ಅಂತ ಅನ್ನುವಂಥದ್ದು. ಸೂರ್ಯ ಏನು, ಇದು ಹೇಗೆ ಸಾಧ್ಯ ಆಯಿತು, ಮತ್ತು ಇನ್ನು ಮಂಗಳ ಮತ್ತು ಚಂದ್ರನ ಮೇಲೂ ಕೂಡ ಮನುಷ್ಯ ಅಲ್ಲಿ ಹೋಗ್ತಾನಂತೆ. ಹಾಗಿದ್ರೆ ಇದು ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಸಣ್ಣ ಬ್ರೇಕ್ ನೋಡೋಕ್ಕೆ ಮತ್ತೆ ಸೂರ್ಯನಲ್ಲಿಗೆ ಮನುಷ್ಯ ಹೋಗದೇ ಇದ್ರೂ ಮನುಷ್ಯನ ಒಂದು ಸಾಧನ ಅಲ್ಲಿ ಹೋಗಿ ತಲುಪಿ ಸೂರ್ಯ ಹೇಗಿದ್ದಾನೆ ಅಂತ ಪ್ರಯೋಗ ಮಾಡುವಂಥ ಸಂಶೋಧನೆ ಮಾಡುವಷ್ಟರ ಮಟ್ಟಿಗೆ ಬಂದಿದ್ದಾನೆ. ಈಗಾಗಲೇ ನಾಸಾ ಒಂದು ನೌಕೆಯನ್ನು ಕಳಿಸಿದೆ. ಏನಿದು ಅಂತ ನಾವು ಚರ್ಚೆ ಮಾಡ್ತಿದ್ವು. ಸರಿ, ಈಗ ಸೂರ್ಯ ಅನ್ನುವಂಥದ್ದು ಅದು ಬೆಂಕಿ ಉಂಡೆ. ಇಂತಹ ಸೂರ್ಯನಲ್ಲಿಗೆ ಇಂಥ ನೌಕೆಗಳನ್ನು ಕಳಿಸಿವೆ ಅಂತ ಅನ್ನೋದೇ ಬಹಳ ಆಶ್ಚರ್ಯ. ಅಂದರೆ ಈಗಾಗಲೇ ಸರಿ ಹೇಳಿದ ಹಾಗೆ ಬಹಳ ವರ್ಷಗಳ ಹಿಂದಿನ ಒಂದು ಪ್ರಯೋಗ ಸಂಶೋಧನೆ ಎಲ್ಲ ನಡೆದಿದೆ, ಬಹಳ ಜನರ ಪ್ರಯೋಗ ಇದೆ ಅಂತ ಅನ್ನುವಂಥದ್ದು. ಅಂದರೆ ಈ ಹಿಂದಿನ ಪ್ರಯೋಗಗಳು ಇದಕ್ಕೆ ಕಾರಣ ಆಯ್ತು ಅಂತ ಅನ್ನುವಂಥದ್ದು. ನೋಡಿ, ಹಿಂದಿನ ಪ್ರಯೋಗಗಳಂದರೆ ಈಗ ನಾವು ಉದಾಹರಣೆಗೆ ಚಂದ್ರನಲ್ಲಿ ಕಳಿಸುವಂಥ ಒಂದು ಕೆಲಸವೇ ಆಗಲಿ, ಮಂಗಳನಲ್ಲಿ ಹೋಗುವುದೇ ಇರ್ಬೋದು, ಅಥವಾ ಭೂಮಿಯ ಸುತ್ತ ಸ್ಯಾಟಲೈಟ್ನ ಕೆಲಸವೇ ಇರ್ಬೋದು, ಅದೆಲ್ಲವೂ ಕೂಡ ನಮಗೆ ಅನುಭವ ಕೊಡ್ತಾ ಹೋಗ್ತದೆ. ಜೊತೆಯಲ್ಲಿ ನಡೆಯುವಂಥ ಈ ಅಕಾಡೆಮಿಕ್ ಏನು ಸ್ಟಡೀಸ್ ಇದೆ, ಸೂರ್ಯನ ಮೇಲೆ ಏನಾಗ್ತಾ ಇದೆ ಅಥವಾ ಸೂರ್ಯನ ಕಿರಣಗಳು ಏನು, ಸೋಲಾರ್ ವಿಂಡ್ ಅಂತ ನೀವು ಕೇಳಿರ್ಬೇಕು. ಸೋಲಾರ್ ವಿಂಡ್ ಅಂತ ಹೇಳ್ತಾರೆ, ಸೌರ ಮಾರುತ ಅಂತ. ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಲಸ್ ಗ್ರಾವಿಟಿ, ಗುರುತ್ವಾಕರ್ಷಣೆ ಇದ್ದದ್ದೇ. ಸೊ ಇದರ ಬಗ್ಗೆ ನಾವಿಲ್ಲಿ ಈ ಬೇರೆ ಬೇರೆ ಪ್ರೋಬ್ಗಳನ್ನು ಕಳಿಸಿದಾಗ ಆದಂಥ ಅಧ್ಯಯನಗಳು. ಮತ್ತು ನೋಡಿ, ವಿಜ್ಞಾನದಲ್ಲಿ ಒಂದು ವಿಶೇಷ ಅಂದರೆ ಇದು ಇದಕ್ಕೂ ಅನ್ವಯಿಸ್ತದೆ, ಯಾವುದು ನಮ್ಮ ಈ ಸ್ಪೇಸ್ ಆ್ಯಕ್ಟಿವಿಟಿಗೆ. ಇಲ್ಲಿ ಯಾರು ಕೂಡ ಅವರು ಅಡಗಿಸಿಡುವುದು ಇವರು ಅಡಗಿಸಿಡುವುದು ಅಂತ ಇಲ್ಲ. ಆ ವಿಚಾರಗಳು ಪಬ್ಲಿಷ್ ಆಗ್ತದೆ, ಅನುಭವಕ್ಕೆ ಬೇಕಾದ್ರೆ ಅಲ್ಲಿ ಬರ್ಬೋದು, ಟ್ರೈನಿಂಗ್ ಕೊಡ್ತಾರೆ. ಈ ರೀತಿಯಲ್ಲಿ ಬೆಳೀತಾ ಬೆಳೀತಾ ಹೋಗ್ತಾರೆ ಮಾನವ ಕುಲ ಇಡೀ ಭೂಮಿ ಮೇಲೆ ಇದ್ದವರು. ಬೇರೆ ಕಾರಣಗಳಿವೆ, ಅದು ಕಮರ್ಷಿಯಲ್ ವಿಚಾರಗಳು ಬೇಡ. ಅಧ್ಯಯನದ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ ರೀತಿ ಕೆಲಸ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನನ್ನ ತಿಳುವಳಿಕೆ ಪ್ರಕಾರ ಸುಮಾರು 2001 ಏನೋ ಒಂದು ಸೋಲಾರ್ ಆರ್ಬಿಟ್ ಅಂತ, ಅಂದರೆ ಸೂರ್ಯನ ಸುತ್ತ ತಿರುಗ್ತಾ ಏನೋ ಸ್ಟಡಿ ಮಾಡೋದಕ್ಕೆ ಹೋಗಿತ್ತು ಒಂದು, ಅಂದರೆ ಹೆಚ್ಚು ಹತ್ತಿರ ಹೋಗಿಲ್ಲ. ಹಾಗೆಯೇ ಈಗ ಮಂಗಳನ ಕಡೆಯಿಂದ ಸ್ವಲ್ಪ ದೂರ ಆಯಿತು. ಹಾಗೆಯೇ ಗುರುವಿನ ಕಡೆ ಹೋಗುವಾಗ, ಯಾಕಂದ್ರೆ ನೋಡಿ ಇಲ್ಲಿ ಒಂದು ವಿಷಯ ಬಹುಶಃ ವೀಕ್ಷಕರು ಕೂಡ ಗಮನಿಸಿದರೆ ಒಳ್ಳೆಯದು. ಈಗ ಸೂರ್ಯ ಆಗಲಿ ಚಂದ್ರ ಆಗಲಿ ನಾವು ಭೂಮಿಯಲ್ಲಿ ನೋಡುವಾಗ ನೇರ ಆಕಾಶದಲ್ಲಿ ಕಾಣ್ತದೆ. ನಮ್ಮ ಕಲ್ಪನೆ ಹೇಗಿರ್ತದೆ, ಸೂರ್ಯಲ್ಲಿ ಕಾಣ್ತದೆ ಅಲ್ಲಿ ನೇರ ಹೋಗುದು ಅಂತ. ಆದರೆ ನೋಡಿ, ಈಗ ನಾವು ಕಳಿಸುವಾಗಲಿ ಅದು ನಿತ್ತವರಾಗಲಿ ನಾವು ಒಂದೇ ಕಡೆ ಇಲ್ಲ, ಸೂರ್ಯ ತಿರುಗ್ತಾ ಇರ್ತೇವೆ. ಹಾಗಾಗಿ ನಮ್ಮ ಪ್ರೋಬ್ಗಳು ಕೂಡ ಹೋಗ್ತಾ ಆ ಕಡೆ ಹೋಗ್ತಾ ಇದ್ರು, ಅದು ತಿರುಗಿ ಹೋಗ್ಬೇಕಾಗ್ತದೆ. ಅಂದ್ರೆ ಇದು ಈಗ ಬೇರೆ ಬೇರೆ ಗ್ರಹಗಳನ್ನು ತಿರುಗಿ ಈಗ ಈ ಇದೆ ಅಂದರೆ ಇದು ದಿಕ್ಕು ಸೂರ್ಯನ ಕಡೆ ಆದ ಕಾರಣ ಏನಿದ್ರು ನಮಗೆ ಶುಕ್ರ ಗ್ರಹ, ಯಾಕಂದ್ರೆ ಸೂರ್ಯನ ಹತ್ತಿರಕ್ಕಿರುವ ಇನ್ನೊಂದು ಗ್ರಹ ಶುಕ್ರ ಗ್ರಹ, ಆ ನಂತರ ಬುಧ ಗ್ರಹ. ಅದೇ ನೋಡಿ ಇಲ್ಲಿ ಇವರು ಕೊಟ್ಟ ವಿವರಣೆ ಪ್ರಕಾರ, ಅಂದರೆ ಮೊದಲೇ ಸ್ಟಡಿ ಮಾಡಿ ಯಾವ ಥರ ಹೋಗ್ತದೆ ಅಂತ ಹೇಳುವುದು. ಇದು ಶುಕ್ರ ಗ್ರಹವನ್ನು 7 ಸಲ ಭೇಟಿ ಆಗ್ತದೆ. ಹೇಗೆ ಆಗ ನಮ್ಮ ಪಕ್ಕ ಕನ್ಫ್ಯೂಸ್ ಆಗ್ಬೋದು. ಯಾಕಂದರೆ ಶುಕ್ರ ಸೂರ್ಯನ ತಿರುಗ್ತಾ ಇರ್ತದೆ ಸುಮಾರು 240 ದಿನ ಬೇಕಾದ ಸುತ್ತಿಗೆ. ಈಗ ಇದು ಭೂಮಿಯಿಂದ ಭೂಮಿಗೆ ಸುತ್ತ ಹೊಡೆಯೋದಿಲ್ಲ, ಆದರೆ ಭೂಮಿಯ ಜೊತೆ ಹೋಗ್ತಾ ಇರ್ತದೆ. ಭೂಮಿಯಿಂದ ಅದರ ದೂರ ಜಾಸ್ತಿ ಆದ ಹಾಗೆ ಭೂಮಿ ಹೋಗ್ತಾ ಇರುವಾಗ ಹಾಗೆ ದಾರಿ ವಕ್ರ ಅಲ್ವಾ. ಈ ತಿರುಗಿನಲ್ಲಿ ನೋಡಿ, ಭೂಮಿ ಸೂರ್ಯನ ಸುತ್ತ ತಿರುಗುವುದಲ್ವ, ಆ ತಿರುಗುವಿಕೆಯಲ್ಲಿ ಶುಕ್ರ ಗ್ರಹವನ್ನು 7 ಬಾರಿ ಎದುರೆದುರು ಮೀಟ್ ಆಗ್ತದೆ. ಆದರೆ ಇದರೊಳಗೆ ಇದು 24 ಸುತ್ತು ಹೊಡಿತದೆ. ಯಾವುದಕ್ಕೆ? ಸೂರ್ಯನಿಗೆ. ಅಂದರೆ ಒಟ್ಟು ಸ್ಟಡಿಯಲ್ಲಿ 7 ತಿಂಗಳ ಅವಧಿಯಲ್ಲಿ. ಈಗ ನಾಳದು ಈ ಕಳಿಸಿದ ನಾಳೆ ಡಿಸೆಂಬರ್ 18ಕ್ಕೆ, ಇದೇ ವರ್ಷದ ಡಿಸೆಂಬರಲ್ಲೇ ಕೆಲಸ ಶುರು ಮಾಡ್ತದೆ, ಸುಮಾರು ಹತ್ತಿರಕ್ಕೆ ಹೋಗ್ತದೆ. ಆದರೆ ಪ್ರತಿ ಸಲ ತಿರುಗುವಾಗ ಸ್ವಲ್ಪ ಸೂರ್ಯನ ಹತ್ತಿರ ಹೋಗ್ತಾ ಕೆಲಸ ಮಾಡ್ತದೆ. ಅಂದರೆ ನೀವು ಹೇಳಿದ ಹಾಗೆ ಹಿಂದಿನ ಅನುಭವಗಳಿಂದ ಇದೆಲ್ಲ, ಈಗ ನಾವು ಸೂರ್ಯ ಮತ್ತು ಶುಕ್ರ ಗ್ರಹ ಎಷ್ಟು ದೂರ ಇದೆ, ಅಥವಾ ಬುಧ ಗ್ರಹ ಎಷ್ಟು ದೂರ ಇದೆ, ಭೂಮಿ ಎಷ್ಟು ದೂರ ಇದೆ, ಮತ್ತು ಇಲ್ಲಿ ಒಂದು ತಿರುಗುವಿಕೆಯಲ್ಲಿ ಒಂದು ವಿಚಾರ ಇದೆ. ಯಾವಾಗಲೂ ಅದೊಂದು ತೀರ ವೃತ್ತಾಕಾರದಲ್ಲಿ ತಿರುಗುವುದಲ್ಲ, ಯಾವುದೇ ಗ್ರಹ ಆಗಲಿ ಉಪಗ್ರಹ ಆಗಲಿ, ಅದು ಒಂಥರ ದೀರ್ಘ. ಅಂದ್ರೆ ಇಡೀ ಈ ಉಪಗ್ರಹ ಸೂರ್ಯನಿಗೆ ಸುತ್ತುತ್ತಾ ಈಗ ಈ ಸಂದರ್ಭದಲ್ಲಿ ಅಲ್ಲಿ ಹತ್ತಿರುವಂತಹ ಗ್ರಹಗಳಿಗೂ ಕೂಡ ಸುತ್ತುತ್ತಾ ಹೋಗ್ತದೆ. ಆಯ್ತಲ್ಲ. ಮತ್ತೆ ಇಲ್ಲಿ ಅದು ಬಹುಶಃ ಡೀಟೇಲ್ ಆಗಿ ಮತ್ತು ಮಾತಾಡಬಹುದು.
ಇಲ್ಲಿ ಅದನ್ನೇ ಬಳಸ್ಕೊಳ್ತಾರೆ ನೋಡಿ. ಇಲ್ಲಿ ಶುಕ್ರ ಮಾತ್ರ ಅದಕ್ಕೆ ಸಿಗೋದು, ಬುಧ ಗ್ರಹ ಬುಧ ಸಿಗುತ್ತೆ, ಅದು ವಿಶೇಷ ಪರಿಣಾಮ ಬೀರುವಂಥದ್ದಲ್ಲ, ಅದೇ ಉಲ್ಲೇಖ ಇಲ್ಲ. ಯಾಕಂದ್ರೆ ಇದು ಹೋಗ್ತಾ ಹೋಗ್ತಾ ಇದರ ಇಂಧನವನ್ನು ಉಳಿಸಿಕೊಳ್ಳಿಕ್ಕೆ ಆ ಶುಕ್ರ ಗ್ರಹದ ಗ್ರಾವಿಟಿಯನ್ನು ಬಳಸ್ಕೊಳ್ತದೆ. ಅಂದ್ರೆ ಉದಾಹರಣೆಗೆ ಹೋಗ್ತಾ ಹೋಗ್ತಾ ಶುಕ್ರ ಗ್ರಹವು ಅಲ್ಲಿದೆ ಅಂತ ಇಟ್ಕೊಳ್ಳೋ, ಅದು ಹತ್ತ ಹೋಗುವಾಗ ಇಲ್ಲಿ ಯಾವುದೇ ಕೆಲಸ ನಡೆಯೋದು ಅದರ ಗ್ರಾವಿಟಿ ಇದೆಯಲ್ಲ ಅದು ಏನು ಎಳಿತದೆ, ಅಷ್ಟು ಮಟ್ಟಿಗೆ ಫ್ಯೂಯಲ್ ಸೇವ್ ಆಗ್ತದೆ ಮತ್ತು ರಪಕ್ಕಂತ ದಾರಿ ಅದನ್ನು ಕ್ರಮಿಸಿ ಮತ್ತೆ ಮುಂದೆ ಹೋಗ್ತದೆ. ಸೊ 24 ಸರ್ತಿ ಅದಕ್ಕೆ ಸುತ್ತು ಬರುವಾಗ ಅಂದರೆ ನಮಗೆ ಶುಕ್ರ ಸಿಕ್ಕುವುದು 7 ಸಲ ಆದರೂ ಕೂಡ ಪ್ರತಿ ಸಲವೂ ಅದರ ಏನು ಗುರುತ್ವಾಕರ್ಷಣೆಯನ್ನು ಬಳಸ್ಕೊಳ್ತದೆ, ಶುಕ್ರಗ್ರಹದ ಗುರುತ್ವಾಕರ್ಷಣೆಯನ್ನು ಬಳಸ್ಕೊಳ್ತದೆ. ಯಾಕಂದ್ರೆ ವೇಗವನ್ನು ಹೆಚ್ಚಿಕೊಳ್ಳಿಕ್ಕೆ ಯಾವುದು ಕೂಡ ನೋಡಿ ನೇರಕ್ಕೆ ಸೂರ್ಯನ ಗ್ರಾವಿಟಿ ಹೆಚ್ಚುತ್ತಾ ಹೋಗ್ತದೆ ಹತ್ರ ಹೋದಾಗೆ, ಆದರೆ ಅದಕ್ಕೆ ಪ್ರೊಟೆಕ್ಷನ್ ಬೇಕು. ಅಂದರೆ ಹಿಮ್ಮುಖ ಚಲನೆ ಇದೆಲ್ಲ ಇದೆ, ಇದು ಸ್ಯಾಟಲೈಟ್ ಅಥವಾ ಇದು ರಾಕೆಟ್ ಉರಿಸುವುದೆಲ್ಲ ಹೋಗ್ತಾ ಹೋಗ್ತಾ. ಅಂದರೆ ಒಟ್ಟಾರೆಯಾಗಿ ಈ ಅನುಭವಗಳನ್ನು ಬೇರೆ ಬೇರೆ ಅನುಭವಗಳನ್ನು ಪಡ್ಕೊಂಡು ಇದರ ಲೆಕ್ಕಾಚಾರ ಮಾಡಿ ಈಗ ಆ ಲೆಕ್ಕಾಚಾರದ ಪ್ರಕಾರ ಹೋಗುವುದು. ಈಗ ಏನಂದರೆ ಇಲ್ಲಿ ಈಗ ಇದು ಪರೀಕ್ಷೆ ಥರ, ಈಗ ಹೋಗುವಾಗ ನಮ್ಮ ಅಧ್ಯಯನ ಪ್ರಕಾರ ಹೋಯ್ತು ಅಂದರೆ ನಮ್ಮ ಹಿಂದೆ ಲೆಕ್ಕಾಚಾರ ಕರೆಕ್ಟ್ ಅಂತ ಆಯ್ತು. ಸರ್ ಇಲ್ಲಿ ಈಗ ಅದ್ರ ಒಳಗೆ 29 ಡಿಗ್ರಿ ಸೆಲ್ಸಿಯಸ್ ಇರ್ತದೆ, ಮನುಷ್ಯನನ್ನು ಕಳಿಸ್ಲಿಕ್ಕೆ ಸಾಧ್ಯ ಖಂಡಿತ ಮನುಷ್ಯನ ಒಳಗೆ ಹೋಗುವ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಮನುಷ್ಯ ಖಂಡಿತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಒಂದು ನಾಯಿಯನ್ನು ಚಂದ್ರಲೋಕಕ್ಕೆ ಕಳಿಸಿ ಅದು ಸ್ವಲ್ಪ ಇದ್ರಲ್ಲಿ ಸತ್ತು ಹೋಯ್ತದ್ದು. ಹಾಗಾಗಿ ಬಹುಶಃ ಮುಂದೆ ಒಂದು ದಿವಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬೋದು. ಈಗ ವೈಜ್ಞಾನಿಕ ಅಧ್ಯಯನಗಳಲ್ಲಿ ಸಾಕಷ್ಟು ಸಮಯ ತಗೊಳ್ತಾರೆ ಅದರಲ್ಲಿ. ಬಹುಶಃ ನಮಗೆ ಮನುಷ್ಯ ಹೋಗಿ ಅಧ್ಯಯನ ಮಾಡುವುದಕ್ಕಿಂತಲೂ ಈಗ ಸ್ಪೇಸ್ ಕ್ರಾಫ್ಟ್ ಕಳಿಸಿ ಸರ್ ಹೇಳಿದಾಗ ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳ್ತೇವೆ, ಅದರಲ್ಲಿ UV ರೇಸ್ ಮತ್ತೆ ಎಕ್ಸ್ರೇಸ್ ಅಂತ ಹೇಳ್ತೇವೆ. ಅದು ನಮ್ಮ ಭೂಮಿಯ ಸರ್ವೇಕ್ಷಣೆ ಮಾಡುವಾಗ ಅದು ಉಪಯೋಗಕ್ಕೆ ಬರುವುದಿಲ್ಲ. ಯಾಕಂದ್ರೆ ವಾತಾವರಣ ಇರೋದ್ರಿಂದ ವಾತಾವರಣದ ಮುಖಾಂತರ ಸೂರ್ಯನ ಬೆಳಕು ಅದು ಇಲ್ಲಿಗೆ ಬರುವುದಿಲ್ಲ. ಭೂಮಿಯ ಬಗ್ಗೆ ಸರ್ವೇಕ್ಷಣೆ ಮಾಡುವಾಗ ನಮಗೆ ರಿಮೋಟ್ ಸೆನ್ಸಿಂಗ್ ಅಲ್ಲಿ ದೂರ ಸಂವೇದನಾ ಉಪಗ್ರಹಗಳಲ್ಲಿ ನಮಗೆ ಆ ರೇಸ್ ಅಧ್ಯಯನ ಮಾಡಲಿಕ್ಕೆ ಸಿಗುವುದಿಲ್ಲ. ಆದರೆ ಸೂರ್ಯನ ಬಗ್ಗೆ ಅಧ್ಯಯನ ಮಾಡುವಾಗ ನಮಗೆ ಆ UV ರೇಸ್ ಮತ್ತು ಎಕ್ಸ್ರೇಸ್ ಅನ್ನು ನಾವು ಕಂಪ್ಲೀಟ್ ಆಗಿ ಉಪಯೋಗಿಸಿಕೊಳ್ಬಹುದು. ಅದರ ಮುಖಾಂತರ ನಾವು ಸೂರ್ಯನ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆಯಬಹುದು. ಇವತ್ತು ಸೂರ್ಯನ ಸೋಲಾರ್ ವಿಂಡ್ಸ್ ಅಂತ ಹೇಳಿದ್ರೆ ಸೋಲಾರ್ ಫ್ಲೇರ್ಸ್, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್, ಅದರಿಂದ ಭೂಮಿಗೆ ಸಾಕಷ್ಟು ಅಪಾಯಗಳು ಆಗಾಗ ಬರ್ತಾ ಇರ್ತವೆ. ನಿಮ್ಮ ಕಮ್ಯುನಿಕೇಶನ್ ನೆಟ್ವರ್ಕ್ ಎಲ್ಲ ಡಿಸ್ಟ್ರಾಯ್ ಆಗೋದು ಅಥವಾ ಸ್ಪೇಸ್ ಕ್ರಾಫ್ಟ್ ಸುತ್ತುತ್ತಾ ಇರುವಾಗ ಸ್ಪೇಸ್ ಕ್ರಾಫ್ಟಿಗೂ ಕೆಲವು ಸರ್ತಿ ಅಪಾಯ ಆಗಬಹುದು. ಹಾಗೆ ಈ ತರ ತುಂಬಾ ಅಪಾಯಗಳು ಬರ್ತವೆ. ಹಾಗಾಗಿ ಸೂರ್ಯನ ಮತ್ತು ಭೂಮಿಯ ಸಂಬಂಧಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಲಿಕ್ಕೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳ್ತೇವೆ. ಅದರದ್ದು ಬೇರೆ ಬೇರೆ ವರ್ಣತಂತುಗಳಿರ್ತವೆ. ಇದನ್ನು ಉಪಯೋಗಿಸಿಕೊಂಡು ಖಂಡಿತವಾಗಿಯೂ ಅಧ್ಯಯನ ಮಾಡಿ ಸೂರ್ಯನ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿದಲ್ಲಿ ಖಂಡಿತವಾಗಿಯೂ ಮುಂದೊಂದು ದಿವಸ ನಾವು ಅದೇ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡಿ ಬಹುಶಃ ಏನು ಸಾಧನೆ ಮಾಡಿದ್ದೇವೋ ಅದಕ್ಕಿಂತ ಇನ್ನೂ ಜಾಸ್ತಿ ಸಾಧನೆ ಮಾಡಿ ಏನು ಅಸಾಧ್ಯ ಅಲ್ಲ. ಇವತ್ತಿನ ವೈಜ್ಞಾನಿಕತೆ ಮತ್ತು ತಂತ್ರಜ್ಞಾನದ ಮುಂದುವರಿಕೆ ನೋಡಿದ್ರೆ ಬಹುಶಃ ಮುಂದೊಂದು ದಿವಸ ನಾವು ಎಲ್ಲಾ ಗ್ರಹಗಳು ಎಲ್ಲಾ ನಕ್ಷತ್ರಗಳು ಬಹುಶಃ ಸೂರ್ಯನ ತರ ಲಕ್ಷಾಂತರ ನಕ್ಷತ್ರಗಳು ಇವೆ. ಇವತ್ತು ಸೂರ್ಯನಿಗಿಂತಲೂ ದೊಡ್ಡ ಗಾತ್ರದ್ದು ನಾವು ಮಿಲ್ಕಿ ವೇ ಅಂತ ಹೇಳ್ತೇವೆ, ಅಲ್ಲೆಲ್ಲ ತುಂಬಾ ಇದಿದೆ. ಹಾಗಾಗಿ ಎಲ್ಲಾ ನಕ್ಷತ್ರಗಳ ಬಗ್ಗೆ ಬೇರೆ ನಕ್ಷತ್ರಗಳು ಅಥವಾ ಗ್ರಹಗಳಲ್ಲಿ ಬಹುಶಃ ಮನುಷ್ಯನಂತಹ ಪ್ರಾಣಿಗಳು ಇದ್ದಾರಾ ಅಥವಾ ಜೀವ ಇದೆಯಾ ಅಂತ ಹೇಳುವಂಥದ್ದು ಒಂದು ಅಧ್ಯಯನ ಮಾಡಲಿಕ್ಕೆ ಬಹುಶಃ ನಾವು ಇದನ್ನೆಲ್ಲ ಕ್ರೋಢೀಕರಿಸಿ ಇವತ್ತು ಫಿಸಿಕ್ಸ್ ನಲ್ಲಿ ಏನೇನು ಇದಾಗ್ತಾ ಇದೆಯೋ, ಫಿಸಿಕ್ಸ್ ಅಂತ ಹೇಳ್ತೇವೆ ನಾವು, ಭೌತಶಾಸ್ತ್ರದಲ್ಲಿ ಇದು ಖಗೋಳ ಶಾಸ್ತ್ರ, ನಾವು ಬೇರೆ ಗ್ರಹಗಳ ಬಗ್ಗೆ ಅಥವಾ ಸ್ಟಾರ್ಸ್ ಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಈಗ ಬೇರೆ ಬೇರೆ ವರ್ಣತಂತ್ರ ಪಟಲಗಳ ಇದನ್ನು ಉಪಯೋಗಿಸಿಕೊಂಡು ಅಧ್ಯಯನ ಮಾಡಿ ಸಾಕಷ್ಟು ಮಾಹಿತಿ ಕಲೆ ಹಾಕಿ ಬಹುಶಃ ಮಂಗಳಯಾನ ಅಂತ ಹೇಳಿ ನಾವು ಹೇಳ್ತೇವೆ. ಬಹುಶಃ ಇಸ್ರೋದವರು ಇದಕ್ಕೂ ಒಂದು, ಮತ್ತೆ ಇಸ್ರೋದವರು ಸೂರ್ಯನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಈಗ ಅಮೆರಿಕದ ನಾಸಾ ವಿಜ್ಞಾನಿಗಳು ಮಾಡಿದ ಹಾಗೆ ನಮ್ಮ ಇಸ್ರೋದವರು ಮಾಡುವಂತಹ ಒಂದು ಅವಕಾಶ ಇದೆ. ಅವರು 2020-21ರಲ್ಲಿ ಮುಂದೆ ನಾನು ನಿಮ್ಮ ಹತ್ರ ಕೇಳ್ತೇನೆ. ಇಲ್ಲಿ ನಾನು ಅದೇ ಕೇಳ್ತೇನೆ, ಕರೋನಾ ಇದೆ, ಒಳಗೆ ಏನಿದೆ, ಅದು ತುಂಬಾ ಹೀಟ್ ಆಗಿದೆಯಾ ಅಥವಾ ಅಲ್ಲೂ ಕೂಡ ಚಳಿ ಇದೆಯಾ ಅಂತ ಈಗ ಬಹುಶಃ ನೀವು ಆಗ ಕೇಳಿದ ಒಂದು ವಿಚಾರಕ್ಕೇನೆ ಲಿಂಕ್ ಮಾಡ್ತಾ ಅಲ್ಲಿ ಹೋಗೋಣ. ಈಗ ನಾವು ಈ ಹೀಟ್ ಪ್ರೊಟೆಕ್ಷನ್ ಅಂದರೆ ನಮ್ಮ ಸ್ಯಾಟಲೈಟ್ ಈ ಉಪಗ್ರಹದ ಒಂದು ಪ್ರೋಬಿನ ರಕ್ಷಣೆಗೋಸ್ಕರ ಒಂದು ವಸ್ತುವನ್ನು ಬಳಸ್ತೇವೆ. ಅದು ಕಾರ್ಬನ್ ಅಂದರೆ ಇಂಗಾಲ. ನಾವಿಲ್ಲಿ ನೋಡ್ತೇವಲ್ಲ ಕಾರ್ಬನ್ ಅಂತ, ಕಾರ್ಬನ್ನ ಕಾಂಪೋಸಿಟನ್ನು ಬಳಸ್ಕೊಂಡು ಸುಮಾರು 2,500 ಡಿಗ್ರಿವರೆಗೆ ತಡ್ಕೊಳ್ಳೋ ಶಕ್ತಿ ಇದೆ ಅದಕ್ಕೆ. ಅದು ಹೊರಗಿನ ಆವರಣ. ಈ ಹೊರಗಿನ ಆವರಣ ಇದ್ದು ಒಳಗಿನ ವ್ಯವಸ್ಥೆ ಹೇಗೆ ಅಂತೇಳಿ ಒಳಗೆ 29 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಹಾಗೆ ಉಪಕರಣಗಳು ಕೆಲಸ ಮಾಡಿ ತೊಂದರೆ ಇಲ್ಲ ಅಂತ. ಅಲ್ಲಿ ನೀವೊಂದು ಪ್ರಶ್ನೆ ಕೇಳಿದ್ರಿ, ಮನುಷ್ಯನನ್ನು ಅದರೊಳಗೆ ಸೇರಿಸ್ಕೊಂಡು ಹೋಗ್ಬೋದಲ್ಲ ಅಂತ. ಈಗ ಉಷ್ಣತೆ ಮಾತ್ರ ಅಲ್ಲಿ ಗ್ರಾವಿಟಿ ಬೇರೆ ಇರ್ತದೆ, ಗುರುತ್ವಾಕರ್ಷಣ ಶಕ್ತಿ ಬೇರೆ ಇರ್ತದೆ. ಮತ್ತು ಇಲ್ಲಿಯ ವಾತಾವರಣದ ನೋಡಿ ಎಷ್ಟೇ ನಾವು ಪ್ರೊಟೆಕ್ಷನ್ ಕವರ್ ತಗೊಂಡು ಗಾಳಿ ಕೊಂಡೋದು, ಆ ಗಾಳಿಯಲ್ಲಿ ಘನೀಕರಿಸ್ಬೋದು ಅಥವಾ ಅನಿಲದ ಇದು ಪ್ಲಾಸ್ಮಾ ಸ್ಟೇಟ್ ಅಂತ ಹೇಳ್ತಾರೆ.
ಪ್ಲಾಸ್ಮಾ ಸ್ಟೇಟ್ ಅಂತ ನೋಡಿ, ಈಗ ಒಂದು ಲೋಟದಲ್ಲಿ ನೀರಿಟ್ಟರೆ ಅದು ನೀರು ತನ್ನಷ್ಟಕ್ಕೆ ಲೋಟದಿಂದ ಹೊರಗೆ ಹರಿತದೆ, ಅದು ಪ್ಲಾಸ್ಮಾ ಸ್ಟೇಟ್ ಅಂತ. ನಾನು ಒಂದು ಗುಣ ಹೇಳಿದೆ. ಸೊ ಆ ರೀತಿಯ ಕಂಡೀಷನ್ ಇರುವಾಗ ನಮ್ಮ ಶರೀರ ಆ ವ್ಯವಸ್ಥೆಯಲ್ಲಿ ಉಳ್ಕೊಳ್ಳೋದು ಕಷ್ಟ. ಅಂದರೆ ಸದ್ಯದ ಟೆಕ್ನಾಲಜಿ ಪ್ರಕಾರ ಯಾವುದೇ ಜೀವಿಗಳು ಯಾವುದೇ ಜೀವಿ ಹೌದು ಕಷ್ಟ. ಬರೀ ಹೀಟ್ ಮಾತ್ರ ಅಲ್ಲ, ಯಾಕಂದ್ರೆ ಒಳಗಿದ್ದು ಕೂಡ. ಅಂದ್ರೆ ಇಲ್ಲಿ ಶುಕ್ರನಿಗೆ ಒಂದು 2 ಸುತ್ತು ಹೊಡೆಯುವಾಗಲೇ ಹೌದು ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಆಗೋದಂತ ಹೋಗುವಾಗಲೇ. ಈಗ ನಮ್ದು ಏನಿದ್ರು ಮಾನವನ ಮೇಲೆ ಚಂದ್ರನ ಮೇಲೆ ನಾವು ಮನುಷ್ಯನ ಕಳಿಸಿದಾಗಲೂ ಕೂಡ ಅದಕ್ಕೆ ಲಿಮಿಟ್ ಇದೆ. ಬಂದಾಗ ತಕ್ಷಣ ಅವರಿಗೆ ಆರೋಗ್ಯಕ್ಕಂದ ಚೆಕಪ್ಪಿಗೆ ಇತ್ಯಾದಿಗಳನ್ನು ಮಾಡಬೇಕಾಯ್ತು ಕೂಡಲೇ. ಎಷ್ಟೋ ಏರುಪೇರು ಆಗಿತ್ತು, ತೊಂದರೆ ಇಲ್ಲ. ಆದರೆ ಇಂಥ ಸದ್ಯ ಟೆಕ್ನಾಲಜಿ ಆಗೋದಿಲ್ಲ ಅಂತ ಇಲ್ಲ. ಈಗ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಈಗ ಸದ್ಯಕ್ಕೆ ವಿಷಯ ಅದರ ಒಳಗೆ ಕೊರೋನಾ ಮತ್ತು ಅದರೊಳಗೆ ಏನು ಅಂತ. ಈಗ ಒಂದು ನಾವು ಇಲ್ಲಿ ಕೂಡ ಸ್ಟಡೀಸ್ ಮಾಡಿದ ಪ್ರಕಾರ ಭೂಮಿಯಲ್ಲಿ ಬೈಜಿಕ ಕ್ರಿಯೆ ಅಂದರೆ ಪ್ರತಿಯೊಂದು ವಸ್ತುವಿಗೆ ಅಣು ಪರಮಾಣು ಅಂತ ಇದೆಯಲ್ಲ, ಗೊತ್ತಾಯ್ತಲ್ಲ, ಆ ಪರಮಾಣುವಿನ ಒಳಗೆ ನಾವು ಬೀಜ ಅಂತ ಹೇಳ್ತೇವೆ, ಕೇಂದ್ರ ಅಂತ. ಆ ಕೇಂದ್ರ ಭಾಗ ಒಂದಕ್ಕೊಂದು ಸೇರಿದ ಹೊಸ ಒಂದು ವಸ್ತು ಉಂಟಾಗ್ತದೆ. ಇಂಥ ಕೆಲಸ ಸೂರ್ಯನಲ್ಲೇ ಆಗುತ್ತೆ. ಈಗ ನಮ್ಮಲ್ಲಿ ಈಗ ಭಾರತದಲ್ಲಿ ಬಾರ್ಕ್ ಅಂತ ಇದೆ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಅಲ್ಲಿ ಹೆಚ್ಚಿನ ಕೆಲಸ ಆಗ್ತಿರೋದು ಫ್ಯೂಷನ್ ಅಂದರೆ ಒಂದು ಅಣು ಅಥವಾ ಪರಮಾಣು ಇದೆ, ಅದು ಬ್ರೇಕ್ ಆಗುವುದು, ಅಲ್ಲಿ ಒಟ್ಟು ಜೋಡಣೆ ಆಗುವುದು. ಈ ಜೋಡಣೆ ಆಗುವಾಗ ಮಿಲಿಯಗಟ್ಟಲೆ ಎಲೆಕ್ಟ್ರಾನ್ ವೋಲ್ಟ್ ಹೈ ಎನರ್ಜಿ ಪ್ರೊಡಕ್ಷನ್ ಆಗ್ತದೆ. ಮತ್ತು ಸೂರ್ಯ ಎನ್ನುವುದು ಒಂದು ಅನಿಲದ ಗೋಲ ಥರ, ಅದರೊಳಗೆ ಹೋದರೂ ಎಲ್ಲಿ ನಿಲ್ಲುವುದಿಲ್ಲ, ಅದು ಒಳಗೆ ಹೋಗ್ತದೆ, ಕರೆದುಕೊಂಡು ಹೋಗ್ತದೆ. ಮತ್ತೆ ಆ ಸೂರ್ಯನ ಮೇಲ್ಮೈಗಿಂತ ಸ್ವಲ್ಪ ದೂರದಲ್ಲಿ ಕೊರೋನಾ ಇಡೀ ಒಂದು ಅನಿಲ ಥರನೇ ಇದೆ, ಅದು ಹೆಚ್ಚು ಪ್ಲಾಸ್ಮಾ ಸ್ಟೇಟ್ ಅಂತ ಹೇಳ್ಬೋದು ನಾವು. ಈಗ ಇಲ್ಲಿ ನಾವು ಕಾಣುವಂಥ ಅನಿಲದ ಗುಣಕ್ಕೂ ಅಲ್ಲಿ ಕಾಣುವ ಅನಿಲ ಗುಣಕ್ಕೂ ವ್ಯತ್ಯಾಸ ಇದೆ. ಮತ್ತೆ ಅಲ್ಲಿ ಅಷ್ಟು ಶಾಖ, ಅಷ್ಟು ಬೆಳಕು ಇರುವ ಕಾರಣ ಆ ಅವಸ್ಥೆ ಬೇರೆ ಇರ್ತದೆ. ಹಾಗಾಗಿ ಉಪಗ್ರಹ ಏನಿದ್ರು ಕರೋನಾವರೆಗೆ ಹೋಗಬಹುದು, ಅದಕ್ಕಿಂತ ಒಳಗೆ ಹೋಗ್ಲಿಕ್ಕೆ ಈಗ ಸದ್ಯದ ಟೆಕ್ನಾಲಜಿ ಪ್ರಯತ್ನ ಮಾಡಿದ್ರು ಅದ್ರ ಒಳಗೆ ಮತ್ತು ಸೂರ್ಯನ ಒಳಗೆ ಸಂಪೂರ್ಣವಾಗಿ ಏನು ಆಗದೇ ಇದ್ರೆ ಒಂದು ವೇಳೆ ಅದು ಮುಂದುವರಿಬಹುದು ಕೆಲಸ. ಎಸ್, ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು ಸರ್. ವಿರಾಮದ ಬಳಿಕ ಮತ್ತಷ್ಟು ಸಂವಾದ ಮತ್ತು ಮಾಹಿತಿಯನ್ನ ಪಡೆದುಕೊಂಡು ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ಸೂರ್ಯನ ಶಿಕಾರಿಯನ್ನು ಮಾಡಲಿಕ್ಕೆ ಹೊರಟಿದ್ದಾನೆ ಮನುಷ್ಯ ಅಂತ ಅನ್ನುವಂಥ ಸೂರ್ಯ ಶಿಕಾರಿ ಅನ್ನುವಂಥ ಒಂದು ನಾಟಕವನ್ನು ಉತ್ಪಲ್ ದತ್ ಅವರು ಬರೆದಿದ್ರು. ಇದರಲ್ಲಿ ಬಹಳ ಮುಖ್ಯವಾಗಿ ಸೌರವ್ಯೂಹ ಮತ್ತು ಭೂಮಿಯ ಉಗಮ ಮತ್ತು ಒಂದು ಏನು ವಿಜ್ಞಾನಿಗಳ ಒಂದಷ್ಟು ವಿಚಾರವಾಗಿಯೇ ಈ ನಾಟಕ ಸ್ವಾರಸ್ಯಕರವಾದಂಥ ಕೌತುಕವನ್ನು ಅದು ಬೀರಿತ್ತು. ಹಾಗಾಗಿ ಎಲ್ಲರೂ ಕೂಡ ಅದನಿಗೆ ಸೂರ್ಯ ಶಿಕಾರಿ ಅಂತಲೇ ಕೂಡ ಹೇಳ್ತಾ ಇದ್ದಾರೆ. ಸರ್, ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಇವತ್ತು ನಿನ್ನೆ ಪ್ರಯೋಗಗಳು ನಡೆದದಲ್ಲ, ಬಹಳ ಪ್ರಯೋಗಗಳು ನಮ್ಮಲ್ಲೂ ಕೂಡ ನಡೆದಿದ್ದಾವೆ. ಏನೇನೆಲ್ಲ ಪ್ರಯೋಗಗಳು ಮತ್ತು ಇಸ್ರೋ ಇತ್ತೀಚೆಗೆ ನಡೆಸ್ತಾ ಇರೋ ಪ್ರಯೋಗಗಳು ಏನು? ಬಹುಶಃ ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಹೇಳಿ ಅವರು ಬಹಳ ಹಿಂದಿಂದ 1960ನೇ ಇಸ್ವಿಯಿಂದಲೇ ಸಾಕಷ್ಟು ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ಹಾರಿಬಿಟ್ಟೆಲ್ಲ ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಸಾಕಷ್ಟು ಅಧ್ಯಯನ ಆಗಿದೆ, ಟೆಲಿಸ್ಕೋಪ್ ಮುಖಾಂತರ ಎಲ್ಲ ಬಹಳ ಅಧ್ಯಯನ ಆಗಿದೆ. ಆದರೆ ಇಷ್ಟು ಹತ್ತಿರಕ್ಕೆ ಸನಿಹಕ್ಕೆ ಬಹುಶಃ ಈಗ ನಾಸಾದವರು ಕಳಿಸಿರೋ ಸ್ಪೇಸ್ ಕ್ರಾಫ್ಟೇ ಹೋಗ್ತಾ ಇರೋದು. ಇದರ ಜೊತೆಗೆ ಭಾರತೀಯ ಬಾಹ್ಯಾಕಾಶ ವಿಜ್ಞಾನಿಗಳು ಆಲ್ರೆಡಿ ಈಗ ನಾವು ಚಂದ್ರಯಾನ ಮಾಡಿದ್ದೇವೆ, ಮಂಗಳಯಾನ ಮಾಡಿದ್ದೇವೆ. ಈಗ ಸೂರ್ಯನಿಗೊಂದು ಉಪಗ್ರಹವನ್ನು ಕಳಿಸಿ ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಬೇಕು ಅಂತ ಹೇಳಿ ಆದಿತ್ಯ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ, ಆದಿತ್ಯ L1 ಅಂತ ಹೇಳಿ. ಈಗ ಆದಿತ್ಯ ಅಂತ ಹೇಳಿದ್ರೆ ಸೂರ್ಯ, ಅವನ ಹೆಸರನ್ನೇ ಇಟ್ಟಿದ್ದಾರೆ. ಅಂತ ಹೇಳಿದ್ರೆ ಇದರಲ್ಲಿ ಬೇರೆ ಬೇರೆ ಸೆನ್ಸರ್ಸ್ಗಳಿವೆ ಅಂತ ಹೇಳಿದ್ರೆ ಸುಮಾರು 7 ಪೇಲೋಡ್ ಅಂತ ಹೇಳ್ತೇವೆ ನಾವು. ಪೇಲೋಡ್ ಅಂತ ಹೇಳಿದ್ರೆ ಮಾಹಿತಿ ಸಂಗ್ರಹಿಸ್ಲಿಕ್ಕಿರೋದು. ಅದರಲ್ಲಿ ಬೇರೆ ಬೇರೆ UV ರೇಸ್ ಆಗ್ಬೋದು, ಅಥವಾ ಎಕ್ಸ್ರೇಸ್ ಆಗ್ಬೋದು, ಇನ್ಫ್ರಾರೆಡ್ ರೇಸ್ ಆಗ್ಬೋದು, ವಿಸಿಬಲ್ ಲೈಟ್, ಇದನ್ನೆಲ್ಲ ಉಪಯೋಗಿಸಿಕೊಂಡು ಸೂರ್ಯನ ವಾಯುಮಂಡಲ ಹೇಗಿದೆ, ಅಲ್ಲಿಯ ಅಯಸ್ಕಾಂತೀಯ ಶಕ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ, ಅದರಿಂದ ಏನೇನು ಅನಾಹುತ ಆಗ್ಬೋದು, ಸೂರ್ಯನಿಗೂ ಭೂಮಿಗೂ ಏನೇನು ಸಂಬಂಧ ಇದೆ, ಬಹುಶಃ ಅಲ್ಲಿಯ ವಿಕಿರಣಗಳಿಂದಾಗಿ ನಮ್ಗೆ ಇಲ್ಲಿ ಅಪಾಯಸ ಒಂದು ದಿವಸಕ್ಕೆ ಬರ್ತದೆ, ಖಂಡಿತವಾಗಿ ಅಪಾಯಸ ಉಂಟು. ಸೊ ಇಸ್ರೋದವರು ಇದರ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸಿ ಇವತ್ತು 2021ನೇ ಇಸ್ವಿಯಲ್ಲಿ ಒಂದು ಉಪಗ್ರಹವನ್ನು ಅಂತರಿಕ್ಷಕ್ಕೆ ಹಾರಿಬಿಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಅದು ಇಷ್ಟು ಸನಿಹಕ್ಕೆ ಹೋಗುವ ಸಾಧ್ಯತೆ ಇಲ್ಲ. ಸೂರ್ಯನ ಅಷ್ಟು ಸನಿಹಕ್ಕೆ ಸುಮಾರು 3.5 ಮಿಲಿಯನ್ ಕಿಲೋಮೀಟರ್ ಭೂಮಿಯಿಂದ ಅಷ್ಟು ದೂರದಿಂದ ಸೂರ್ಯನ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕುವ ಒಂದು ಪ್ರಯತ್ನ ಮಾಡ್ಲಿಕ್ಕಿದೆ. ಅದಕ್ಕೆ ಸಾಕಷ್ಟು ಈಗ ಆಗ್ಲೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಸ್ರೋದವರ ಪ್ಲಾನ್ ಪ್ರಕಾರ. ಬಹುಶಃ ಅವತ್ತು ಭಾನುವಾರ ಮೊನ್ನೆ ಆಗಸ್ಟ್ 12 ಅವರು ಯಾವಾಗ ನಾಸಾದವರು ಸ್ಯಾಟಲೈಟ್ ಲಾಂಚ್ ಮಾಡಿದ್ರು ಇದು ಸೂರ್ಯನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ, ಅದೇ ದಿವಸ ನಮ್ಮ ಭಾರತದ ಪಿತಾಮಹ, ಸ್ಪೇಸ್ ಟೆಕ್ನಾಲಜಿಯ ಪಿತಾಮಹ ಅಂತ ಹೇಳ್ತೇವೆ ನಾವು, ಅವರ ಬರ್ತ್ಡೇ ಆ ದಿವಸ, ಅವರದ್ದು ಬರ್ತ್ಡೇ, ಅವರ 99ನೇ ದಿವಸ ಅವರ ಬರ್ತ್ಡೇ ಅನ್ನು ನಾವು ಇಸ್ರೋದವರು ಆಚರಿಸಿದ್ರು ಅವರು. ಸೊ ಹಾಗಾಗಿ ಇವತ್ತು
ನಾವು ಇಸ್ರೋದ ವಿಜ್ಞಾನಿಗಳು ಸಾಕಷ್ಟು ಪರಿಣತಿ ಪಡೆದಿದ್ದಾರೆ. ಈಗ ಬೇರೆ ಬೇರೆ ವಿಷಯದಲ್ಲಿ ತಾಂತ್ರಿಕ ಆಗಲಿ ಇದರಲ್ಲೇ ಆಗಲಿ ವಿಷಯಗಳನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಅಧ್ಯಯನ ಮಾಡಿ ಬಹಳಷ್ಟು ಮಾಹಿತಿ ಕಲೆ ಹಾಕಿ ಬಹುಶಃ ಮುಂದೊಂದು ದಿವಸ ನಮಗೆ ಸೂರ್ಯ ಮತ್ತು ವಿಕ್ರಮ್ ಸಾರಾಭಾಯಿ ಅಂತ ಹೇಳಿ ಅವರ ಹೆಸರು, ವಿಜ್ಞಾನಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅಂತ, ಬಹುಶಃ ಅವರು ನೆಕ್ಸ್ಟ್ ಇಯರ್ ನಾವು ಅವ್ರದ್ದು 100ನೇ ಇದನ್ನು ಆಚರಿಸ್ತಾ ಇದ್ದೇವೆ. ಬಹುಶಃ ಭಾರತ ನೆಕ್ಸ್ಟ್ ಒಂದು 3 ವರ್ಷದಲ್ಲಿ ಒಂದು 30 ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ಹಾರಿ ಬಿಡುವ ಕಾರ್ಯಕ್ರಮ ಇದೆ. ಅದರಲ್ಲಿ ಸೂರ್ಯನಿಗೂ ಒಂದು ಉಪಗ್ರಹ ಬಹಳ ಮಹತ್ವದ್ದಾದದ್ದು. ಬಹುಶಃ ನಾವು ಸೂರ್ಯನ ಬಗ್ಗೆ ಒಂದು ಪರಿಪೂರ್ಣ ಮಾಹಿತಿ ಪಡೀಲಿಕ್ಕೆ, ಈಗ ಅಮೆರಿಕದ ವಿಜ್ಞಾನಿಗಳು ಪಡೆದ ಮಾಹಿತಿ ಸಹ ಬಹುಶಃ ಕೆಲವು ಸರ್ತಿ ನಾವು ಟೆಕ್ನಾಲಜಿ ಅಂತ ಏನು ಹೇಳ್ತೇವೆ, ನಮಗೆ ರಷ್ಯಾ ಆಗಲಿ ಅಮೆರಿಕ ಆಗಲಿ ಕೆಲವು ಸರ್ತಿ ಟೆಕ್ನಾಲಜಿಯನ್ನು ನಮಗೆ ಕೊಡ್ಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಆ ವಿಷಯದಲ್ಲಿ ನಮ್ಮ ಇಸ್ರೋದವರು ಅವರೇ ಕೆಲವು ಟೆಕ್ನಾಲಜಿಯನ್ನು ಅಭಿವೃದ್ಧಿ ಪಡಿಸಿ ಇವತ್ತು ಬೇರೆ ಬೇರೆ ವರ್ಣತಂತುನ ಆಧಾರದ ಮೇಲೆ ಅದರಿಂದ ಮಾಹಿತಿ ಸಂಗ್ರಹಿಸುವಂತ ಇದು ಕ್ರಿಯೆಗೆ, ಮತ್ತೆ ಸ್ಯಾಟಲೈಟ್ ಅನ್ನು ಡಿಸೈನ್ ಮಾಡೋದು, ಫ್ಯಾಬ್ರಿಕೇಟ್ ಮಾಡೋದು, ಲಾಂಚ್ ಮಾಡೋದು, ಎಲ್ಲ ಟೆಕ್ನಾಲಜಿಯನ್ನು ಇವತ್ತು ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇವತ್ತು ನಾವು ಉಪಗ್ರಹವನ್ನು ಉಡಾವಣೆ ಮಾಡಲಿಕ್ಕೆ ನಮಗೆ ಸಾಕಷ್ಟು ಪರಿಣತಿ ಬಂದಿದೆ. ಅದು ಅಲ್ಲದೆ 700ರಿಂದ 900 ಕಿಲೋಮೀಟರ್ ಎತ್ತರಕ್ಕೆ ಹಾರಿಸುವ ಉಪಗ್ರಹಗಳ ರಾಕೆಟ್ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. 36,000 ಕಿಲೋಮೀಟರ್ ಎತ್ತರಕ್ಕೆ ಇನ್ಸ್ಯಾಟ್ ಸೀರೀಸ್ ಮಾಲಿಕೆ ಅಂತ ಹೇಳ್ತೇವೆ, ಅಂತ ಉಪಗ್ರಹಗಳನ್ನು ಹಾರಿಸಲಿಕ್ಕೂ ನಾವು ರಾಕೆಟ್ ಅನ್ನು ಅಭಿವೃದ್ಧಿಪಡಿಸಿದ್ದೇವೆ. ಬಹುಶಃ ಎಲ್ಲ ರಾಕೆಟ್ ತಂತ್ರಜ್ಞಾನ ಸಹ ನಮಗೆ ಬೇಕು. ಒಂದು ಉಪಗ್ರಹವನ್ನು ಅಂತರಿಕ್ಷಕ್ಕೆ ಹಾರಿ ಬಿಡಬೇಕಂದ್ರೆ ರಾಕೆಟ್ ತಂತ್ರಜ್ಞಾನ ಬಹಳ ಮಹತ್ವದ್ದಾದದ್ದು. ಬಹುಶಃ ಎಲ್ಲಾ ವಿಷಯದಲ್ಲೂ ನಾವು ಸಾಕಷ್ಟು ಇವತ್ತು ಪರಿಣತಿ ಪಡೆದು ಮುಂದೊಂದು ದಿನ ಸೂರ್ಯನ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದು ಸೂರ್ಯ ಮತ್ತು ಭೂಮಿಯ ಸಂಬಂಧಗಳ ಬಗ್ಗೆ ಒಂದು ಸಮಗ್ರ ಚಿತ್ರಣ ನಮಗೆ ಸಿಗುವ ರೀತಿಯಲ್ಲಿ ಖಂಡಿತ ಪ್ರಯತ್ನವನ್ನು ಇಸ್ರೋದವರು ಮಾಡ್ತಾ ಇದ್ದಾರೆ. ನಾವು ಒಬ್ಬ ಭಾರತೀಯನಾಗಿ ಭಾರತೀಯ ಅಂತ ಹೇಳಿ ಹೆಮ್ಮೆ ಪಡುವುದರ ಜೊತೆಗೆ ಇಸ್ರೋ ನಮ್ಮ ಆರ್ಗನೈಸೇಷನ್ ಅಂತ ಹೇಳುವಷ್ಟು ನಾವು ಖಂಡಿತವಾಗಿ ಅವರ ಬಗ್ಗೆ ಒಂದು ಅಭಿಮಾನ ಪಡಲೇಬೇಕು. ಸರ್ಗೂ ಗೊತ್ತಿದೆ ಸಾಕಷ್ಟು ಕೆಲಸ ಆಗಿದೆ ಇವತ್ತು ಇಸ್ರೋದವರಿಂದ. ಅವತ್ತು ಪ್ರೊಫೆಸರ್ UR ರಾವ್, ಪ್ರೊಫೆಸರ್ ಕಸ್ತೂರಿ ರಂಗನ್ ಮತ್ತೆ ಪ್ರೊಫೆಸರ್ ಕಿರಣ್ ಕುಮಾರ್ ಸಾಕಷ್ಟು ಜನ ಇವತ್ತು ಅಭಿಮಾನ ಪಟ್ಟು ಖಂಡಿತವಾಗಿ ಆಗ್ತಾ ಇದೆ. ಎಲ್ಲಾ ಗ್ರಹಗಳ ಬಗ್ಗೆ, ಸೂರ್ಯನ ಬಗ್ಗೆ, ಎಲ್ಲಾ ಭೂಮಿಯ ಇತರ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇಸ್ರೋದವರು ಕೊಡ್ತಾ ಇದ್ದಾರೆ. ಬಹುಶಃ ಆ ತಂತ್ರಜ್ಞಾನವನ್ನು ನಾವು ಸಮರ್ಪಕವಾಗಿ ಉಪಯೋಗಿಸಿಕೊಂಡಲ್ಲಿ ಮುಂದಿನ ಜನಾಂಗಕ್ಕೆ ಬಹುಶಃ ಮುಂದೆ ನಮ್ಮಲ್ಲೇ ಸಾಕಷ್ಟು ವಿಜ್ಞಾನಿಗಳು, ನಾಸಾದಲ್ಲಿರುವ ಹೆಚ್ಚಿನ ವಿಜ್ಞಾನಿಗಳು ಭಾರತೀಯರೇ ಖಂಡಿತ. ಹಾಗೆ ಇಸ್ರೋದ ವಿಜ್ಞಾನಿಗಳು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಬಹುಶಃ ಖಂಡಿತ ಮುಂದೊಂದು ದಿನ ಭಾರತ ಅಂತರಿಕ್ಷ ಯಾನದಲ್ಲಿ ಬಹಳಷ್ಟು ಹೆಸರು ಮಾಡಿ ಖಂಡಿತ ಒಂದು ಟಾಪ್ ಲೆವೆಲ್ಗೆ ಹೋಗುವಂತ ಸಾಮರ್ಥ್ಯ ಖಂಡಿತ ಇಸ್ರೋದಿಂದಾಗಿ ನಮಗೆ ಸಿಕ್ಕಿದೆ. ಭಾರತದಲ್ಲಿ ಸೂರ್ಯನ ಬಗೆಗೆ ಅಂದ್ರೆ ಬಹಳ ವರ್ಷಗಳಿಂದ ಒಂದು ವಿಜ್ಞಾನದ ಕೌತುಕಗಳು ಮತ್ತು ಇದಕ್ಕೆ ಸಂಬಂಧ ಸಂಶೋಧನೆ ನಡೀತಾ ಬಂದಿರುವಂಥದ್ದು. ಸೊ ಇಸ್ರೋದವರೆಗೂ ಕೂಡ ಇಂಥ ಪ್ರಯೋಗ ನಡೀತಾ ಇರಲಿಲ್ಲ ಅಂತ ಅದೇ ನೋಡಿ. ಈಗ ಎಕ್ಸ್ರೇ ಇವಾಗ ಆ ವಿಷಯ ಬಂತು. ಎಕ್ಸ್ರೇ ಅಂದರೆ ಕ್ಷಕಿರಣ ಅಂತ ಹೇಳ್ತೇವೆ. ಜನಸಾಮಾನ್ಯರಿಗೆ ಕೂಡ ಗೊತ್ತಿದೆ, ನಮ್ಮ ಎಲುಬಿನ ಚಿತ್ರಣ ಬರಬೇಕಾದ್ರೆ ಎಕ್ಸ್ರೇ ಬಳಸ್ತೇವೆ ಅಂತ. ಈಗ ನಮ್ಮ ಕಣ್ಣಿಗೆ ಕಾಣೋ ಬೆಳಕು ಅಲ್ಲದೆ ಎಕ್ಸ್ರೇ ಅಂತ ಇದೆ, ಮತ್ತು ಯು ವಿ ಅಂದರೆ ನೇರಳೆಗಿಂತಲೂ ಅತಿ ನೇರಳೆ ಅಂತ ಹೆಚ್ಚಿನ ಶಕ್ತಿ ಇರುವಂಥ ಕಿರಣ. ಇದರ ಸ್ಟಡೀಸ್ ನೋಡಿ. ಚಂದ್ರ ಟೆಲಿಸ್ಕೋಪ್ ಅಂತ ನೀವು ಕೇಳಿರಬೇಕು. ಚಂದ್ರ ಅಂದರೆ ನಮ್ಮ ಎಸ್ ಚಂದ್ರಶೇಖರ್ ಅವರ ಹೆಸರಲ್ಲಿ ಸ್ಥಾಪನೆ ಆದಂಥ ಒಂದು ಟೆಲಿಸ್ಕೋಪ್ ಇದೆ. ಅದು ಎಕ್ಸ್ರೇ ಬರ್ತಾ ಇರೋದನ್ನು ಹೀರಿಬಿಟ್ಟು ಅದರ ಸ್ಟಡೀಸ್ ಮಾಡ್ತದೆ. ಅದೇ ಅದು ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಂಥ ಕೆಲಸ ನಮ್ಮಲ್ಲಿ ಆಗಿದೆ. ಸೊ ಈ ಎಕ್ಸ್ರೇ ಸೂರ್ಯ ಅಲ್ಲದೆ ಬೇರೆ ನಕ್ಷತ್ರಗಳಿಂದ ಬರುವುದನ್ನು ಕೂಡ ಸ್ಟಡಿ ಮಾಡಿದ್ದಾರೆ. ಸೊ ಈ ರೀತಿಯ ಕೆಲಸಗಳು ಆಗ್ತಾ ಹೋಗಿದೆ. ಮತ್ತು ಅಧ್ಯಯನ ಸಾಕಷ್ಟು ಮಟ್ಟಿಗೆ ರಿಸರ್ಚ್ ಲೆವೆಲಲ್ಲಿ ಆಗ್ತಾ ಇದೆ ಕೂಡ. ಈಗ ಉದಾಹರಣೆಗೆ ಈ ಚಂದ್ರಯಾನ ಎನ್ನುವಂಥ ನಾವು ಚಟುವಟಿಕೆ ಸುಮಾರು 2013ರಲ್ಲಿ ಅಲ್ಲ 2008ರಲ್ಲಿ ತಗೊಂಡಾಗ ಫಸ್ಟ್ ಚಂದ್ರಯಾನ. ಯಾಕಂದ್ರೆ ಚಂದ್ರನ ಕಡೆ ಹೋಗಬೇಕಾದ್ರೂ ಕೂಡ ಈ ಹಿಂದೆ ಕೂಡ ಚಂದ್ರನಲ್ಲಿಗೆ ಹೋಗಿದ್ರು. ಹೌದು, ರಷ್ಯಾದ ಈಗ ಅಪೋಲೋ ಅಂತ ಅಂದ್ರೆ ಈಗ ಇದು ಯಾವ ರೀತಿ ಮಾಡ್ತಾ ಇದ್ದಾರೆ ಚಂದ್ರಯಾನ ಅಂದ್ರೆ ನೋಡಿ. ಈಗ ಉದಾಹರಣೆಗೆ ಇವತ್ತಿನ ಇದನ್ನು ತಗೊಳ್ಳ ಪಾರ್ಕರ್ ಸೋಲಾರ್ ಇದು ಪ್ರೋಬನ್ ತಗೊಂಡ್ರು ಕೂಡ ಈಗ ಈ ಅನುಭವ ಈಗ ನಾಳೆ ಡಿಸೆಂಬರ್ ಒಳಗೆ ಕೆಲಸ ಶುರು ಮಾಡುತ್ತೆ. ನಾವೀಗ ಚಂದ್ರ ಇದು ಯಾರನ್ನ ಇನ್ನೊಂದು ಸೆಕೆಂಡ್ ಇದನ್ನು ಜನವರಿ ತಗೊಳ್ತಿದ್ದೆ 2. ಆ ನಂತರ ಮುಂದಕ್ಕೆ ಆದಿತ್ಯ ಸೂರ್ಯನ ಕಡೆ ಹೋಗುದು ನೋಡಿ. ಅಲ್ಲಿಂದ ಸಿಗುವ ಡೇಟಾ ಕೂಡ ಆ ಎಕ್ಸ್ಪೀರಿಯನ್ಸ್ ಕೂಡ ನಮ್ಗೆ ಇಲ್ಲಿ ಕೌಂಟ್ ಆಗುತ್ತೆ, ಬಳಸ್ಕೊಳ್ತೇವೆ ಅಲ್ವಾ. ಅದೇ ರೀತಿಯಲ್ಲಿ ಅಪೋಲೋ ಅಥವಾ ನೀವು ಹೇಳಿದಾಗೆ ಅದು ನಾಯಿಯನ್ನು ಕಳಿಸಿದ್ದು ಈ ತರ ಎಲ್ಲ ಚಂದ್ರಯಾನ ಒಂದು ನಮ್ಮ ಉಪಗ್ರಹ ಹೋಗಿ ಅಲ್ಲಿ ಬರ್ತದೆ. ಹೋಗಿ ಬರ್ತದೆ, ಸ್ಟಡಿ ಮಾಡ್ಕೊಂಡು ಏನೇನಿದೆ ಅಂತ. ಈಗ ಮುಂದಿನ ಇದು ಏನಂತ ಹೇಳಿ ಚಂದ್ರ ಮೇಲೆ ಹೋಗಿ ಇಳಿಯುವುದು ಮತ್ತು ಅಲ್ಲಿ ಕಲೆಕ್ಷನ್ ಆಫ್ ಮೆಟೀರಿಯಲ್ಸ್. ಈಗ ನೀರಿದೆ ಅಂತ ಹೇಳಿದ್ವಿ. ನೀರೊಂದ ಕೂಡ ನಾವು ಸಾಮಾನ್ಯ ಇದು ತಿಳ್ಕೊಂಡು ನೀರು ಹರಿತದೆ ಅಂತಲ್ಲ, ನೀರಿನ ಅಂಶ ಇದೆ. ಅದು ಎಷ್ಟು ಮಟ್ಟಿಗಿದೆ, ಅದು ಕೆಳಗಿದೆಯೋ ಒಳಗೆ ಎಷ್ಟು ಆಳದಲ್ಲಿ, ಇದೆಲ್ಲ ಅಧ್ಯಯನ ಮಾಡಲಿಕ್ಕೆ ನಮ್ಮ ಮುಂದಿನ ಚಂದ್ರಯಾನ 2 ಇದರ ಉದ್ದೇಶ ಇರುವಂಥದ್ದು. ಈಗ ಅದೇ ಹಿಂದೆ ಬೇರೆ ದೇಶವ್ರಂತ ನಾವು
ಪೊಲಿಟಿಕಲಿ ಬೇರೆ ದೇಶ ಅಂತ ಹೇಳ್ಬೋದು, ವಿಜ್ಞಾನದಲ್ಲಿ ಬೌಂಡ್ರಿ ಇಲ್ವಲ್ಲ. ಹೌದು ಹೌದು. ಹಾಗಾಗಿ ಆ ವಿಷಯಗಳನ್ನು ನಾವು ಬಳಸ್ಕೊಂಡು ನಮ್ಮ ಅಧ್ಯಯನ ಮಾಡಿಕೊಂಡು ಮತ್ತು ನಮ್ಮ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಹೋಗ್ತೇವೆ. ಸೊ ಈ ರೀತಿ ವಿಜ್ಞಾನಕ್ಕೆ ಅಲ್ಟಿಮೇಟ್ಲಿ ಕೊಡುಗೆ ಏನಂದರೆ ವಿಜ್ಞಾನಕ್ಕೆ ಒಂದು ಅಕಾಡೆಮಿಕ್ ಕೊಡುಗೆ ಆಗುತ್ತೆ. ನಾವಿಲ್ಲಿ ಕೆಲಸ ಮಾಡಿದ್ರೆ ಮುಂದೆ ಅವರಿಗೂ ಹೆಲ್ಪ್ ಆಗುತ್ತೆ, ಅಥವಾ ಅವ್ರು ಮಾಡಿದ ಕೆಲಸ ನಮಗೆ ಹೆಲ್ಪ್ ಆಗುತ್ತೆ. ಈ ರೀತಿ ಅಧ್ಯಯನ ಇದಕ್ಕೋಸ್ಕರ ಮಾಡ್ತಾ ಇರೋದು. ಈಗ ನೋಡಿ ಇಲ್ಲಿಗ ಬಹುಶಃ ಪತ್ರಿಕೆಗಳಲ್ಲಿ ಬಂದ ಹಾಗೆ ಗೊತ್ತಿರಬೇಕು, ಇದಕ್ಕೆ ಸುಮಾರು ಎಷ್ಟು 7 ಲಕ್ಷ ಮಿಲಿಯಷ್ಟು ಡಾಲರ್ ಖರ್ಚಾಗಿರ್ಬೋದು. ನಮಗೆ ಅದು ನಮ್ಮ ಬಜೆಟ್ನಲ್ಲಿ ಎಷ್ಟು ಬರ್ತದೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಸಾಧ್ಯತೆಗಳು, ಈಗ ಟೆಕ್ನಾಲಜಿ ನಮ್ಮದೇ ನಾವು ಬಿಲ್ಡಪ್ ಮಾಡಿದ ಕಾರಣ ನಮಗೆ ತುಂಬ ಖರ್ಚು ಕಡಿಮೆ ಆಗುತ್ತೆ. ಆದರೆ ಅಕಾಡೆಮಿಕ್ ಅಧ್ಯಯನ ಮಾಡಿದಾಗ ಅದರ ವಿಚಾರಗಳು ಬೇಕು. ನಾವು ಇಷ್ಟುವರೆಗೆ ತಿಳ್ಕೊಂಡದೇನು, ಮುಂದೆ ಏನು ಮಾಡ್ಬೋದು ಎನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಆಗುತ್ತೆ. ಬಹುಶಃ ನಾವು ಹಿಂದೆ ಮಾತಾಡ್ಕೊಂಡಾಗೆ ಈಗ ಎಷ್ಟೋ ಸಲ ಸೌರ ಮಾರುತ ಬಂದಾಗ ಇಲ್ಲಿ ಎಲ್ಲ ಏರ್ಪೇರ್ ಆಗಿಬಿಡ್ತದೆ, ಸ್ಯಾಟಲೈಟ್ನ ಆಕ್ಟಿವಿಟಿ ಡೌನ್ ಆಗ್ತದೆ, ಅಥವಾ ನಮ್ಮ ಕಮ್ಯುನಿಕೇಷನ್ ಮುಳುಗಿ ಹೋಗ್ತದೆ. ಅದಕ್ಕೆ ನಮ್ಮ ಕಾರಣ ತಕ್ಷಣ ಕೊಡಲಿಕ್ಕೆ ಆಗ್ತಾ ಇಲ್ಲ. ಈಗ ಈ ಪ್ರೋಬಿಂದಾಗಿ ಅದರ ಏರುಪೇರು ಯಾಕೆ ಆಗುತ್ತೆ, ಭೂಮಿ ಮೇಲೆ ಏನು ಪರಿಣಾಮ ಬೀಳ್ಬೋದು, ಇದನ್ನು ಹೇಗೆ ತಡ್ಕೊಳ್ಬೋದು ಅಥವಾ ಏನು ಹೇಗೆ ರಕ್ಷಿಸ್ಕೊಳ್ಬೋದು ಎನ್ನುವ ವಿಚಾರ ಕೂಡ ತಿಳ್ತಾ ಸರ್. ಈಗ ಈ ಒಂದು ಏನು ಈ ನೌಕೆ ಹೋಗಿದೆ ಅಲ್ಲಿ, ಅದು ಸ್ಟಡಿ ಮಾಡ್ಕೊಂಡು ಬರ್ತದೆ, ಸೂರ್ಯನಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಅಂತ ಏನಾದರೂ ಇದೆಯಾ, ಅದರ ಪರಿಣಾಮ ಭೂಮಿಗೆ ಆಗುವುದು ಅಂತ? ಖಂಡಿತ ಅದರ ಪರಿಣಾಮ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ಕರೋನಾದ ಟೆಂಪರೇಚರು ಹೊರಮೈದು ವಾತಾವರಣದ್ದು, ಸೂರ್ಯನ ವಾತಾವರಣದ ಟೆಂಪರೇಚರ್ ತುಂಬಾ ಜಾಸ್ತಿ ಇದೆ, ಸುಮಾರು 300 ಪಟ್ಟು ಜಾಸ್ತಿ ಇದೆ ಆಂಬಿಯಂಟ್ ಟೆಂಪರೇಚರ್ಗಿಂತ. ಮೇಲ್ಮೈ ಸುಮಾರು ಫೋಟೋಸ್ಫಿಯರ್ ಅಂತ ಹೇಳ್ತೀವಿ, ಅಲ್ಲಿ 6000 ಡಿಗ್ರಿ ಕೆಲ್ವಿನ್ ಇದ್ದರೆ ಇಲ್ಲಿ ಅದರ 300 ಪಟ್ಟು ಜಾಸ್ತಿ ಇದೆ. ಇದು ಯಾಕೆ ಆಗಿದೆ ಅಂತ ಹೇಳೋದೊಂದು ಮಿಸ್ಟರಿ. ಇದ್ರ ಬಗ್ಗೆ ಬಹುಶಃ ಯಾರಿಗೂ ಇದುವರೆಗೆ ಏನೋ ಒಂದು ಆನ್ಸರ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಬಹುಶಃ ಈಗ ಅಧ್ಯಯನ ಮಾಡಿದಾಗ, ಅವರು ಬೇರೆ ಬೇರೆ ಇದು ಅಧ್ಯಯನ ಮಾಡಿದಾಗ, ಪ್ರೋಬ್ ಸ್ಯಾಟಲೈಟ್ ಕಳಿಸಿದ್ದಾರೆ, ಬಹುಶಃ ಕಳಿಸಿದ ಮೇಲೆ ಅಲ್ಲಿಂದ ಮಾಹಿತಿ ಸಾಕಷ್ಟು ಸಿಗ್ತಾ ಇದೆ. ಆ ಸಿಕ್ಕಿದ ಮಾಹಿತಿಯನ್ನು ಆಧರಿಸಿ ಖಂಡಿತವಾಗಿ ಅದಕ್ಕೆ ಏನು ಕಾರಣ, ಯಾಕೆ ಕೊರೋನಾದ ಟೆಂಪರೇಚರ್ ಅಷ್ಟೊಂದು ಜಾಸ್ತಿ ಆಗಿದೆ, ಇದು ಮಧ್ಯದ ಟೆಂಪರೇಚರ್ ಯಾಕೆ ಕಡಿಮೆ, ಹಾಗೆ ಕೋರಿಗೆ ಹೋದ್ರೆ ಇನ್ನೂ ಜಾಸ್ತಿ. ಶುಕ್ರದ್ದು ಪರಿಸ್ಥಿತಿ ಏನು ಅಂತ ಮುಂದೆ ಹಾಗೆ ಖಂಡಿತ ಬಹುಶಃ ಮುಂದೆ ನಾವು ಈಗ ಒಂದೊಂದೇ ಇಸ್ರೋದವರು ಒಂದೊಂದೇ ಸ್ಯಾಟಲೈಟ್ ನಾನು ಹೇಳಿದೆ ಲಾಂಚ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ನಾವು ಇಷ್ಟು ಖರ್ಚು ಮಾಡಿದ್ರೆ ಬಹುಶಃ ನೀವು ಓದಿರ್ಬೋದು, ಆಂಟ್ರಿಕ್ಸ್ ಕಾರ್ಪೊರೇಷನ್ ಅಂತ ಹೇಳಿ ಒಂದಿದೆ, ಇಸ್ರೋದ ಅಂಗಸಂಸ್ಥೆ, ಕಮರ್ಷಿಯಲ್ ವಿಂಗ್ ಅದು. ನಾವು ಸುಮಾರು 5600 ಕೋಟಿ ಆದಾಯ ಪಡೆದಿದ್ದೇವೆ ಅಂತ ಹೇಳಿ, ಬಹುಶಃ ಒಂದು ವರ್ಷದಲ್ಲಿ ನಮಗೆ ಅಷ್ಟು ಆದಾಯ ಬಂದಿದೆ. ಅಂದ್ರೆ ನಾವು ನಮ್ಮ ಉಪಗ್ರಹ ಮಾತ್ರ ಅಲ್ಲ, ಬೇರೆ ನಮ್ಮ ಸಹೋದ್ಯೋಗಿ ದೇಶಗಳು, ಬೇರೆ ದೇಶಗಳ ಉಪಗ್ರಹವನ್ನು ಇವತ್ತು ಅಂತರಿಕ್ಷಕ್ಕೆ ರಾಕೆಟ್ ಮೂಲಕ ಇವತ್ತು ಸಾಧ್ಯವಾಗಿದೆ. ಬಹುಶಃ ಈಗ ಸೂರ್ಯನ ಬೇರೆ ಬೇರೆ ಗ್ರಹಗಳಿವೆ ಇವತ್ತು. ಎಲ್ಲಾ ಗ್ರಹಗಳ ಅಧ್ಯಯನ, ಮಂಗಳ ಆಯ್ತು, ಈಗ ಚಂದ್ರ ಆಯ್ತು, ಭೂಮಿ ಬಗ್ಗೆ ಸಾಕಷ್ಟು ಅಧ್ಯಯನ ಆಗಿದೆ. ಸೂರ್ಯನಿಗೆ ಒಂದು ಆದಿತ್ಯ ಅಂತ ಹೇಳಿ ಒಂದು ಸ್ಪೇಸ್ ಕ್ರಾಫ್ಟ್ ಕಳಿಸ್ತಾ ಇದ್ದಾರೆ. ಬಹುಶಃ ಸೂರ್ಯನ ಇತರ ಎಲ್ಲಾ ಗ್ರಹಗಳ ಅಧ್ಯಯನ ಮಾಡ್ಲಿಕ್ಕೆ ಬಹುಶಃ ಮುಂದೊಂದು ದಿನ ಇಸ್ರೋದವರು ಸಾಕಷ್ಟು ಟೆಕ್ನಾಲಜಿ ಡೆವಲಪ್ ಮಾಡಿ ಸೂರ್ಯನ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲವೂ ಬೆಳೀತಾ ಇದೆ ಅಂತ ಅನ್ನುವಂಥದ್ದು, ಬಹುಶಃ ಸೂರ್ಯನೂ ಬೆಳೀತಾ ಇದ್ದಾನೆ ಅಂದ್ರೆ ಈ ಕರೋನಾ ಬದಲಾವಣೆ ಆಗ್ತಾ ಇದೆ ಅಂತ ಅನ್ನುವಂಥದ್ದು. ಬಹುಶಃ ಈ ಬದಲಾವಣೆಗೆ ಒಂದು ಉತ್ತರವನ್ನು ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ವಿರಾಮ ತೆಗೆದುಕೊಳ್ಬೇಕು ಸರ್. ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಈ ಸಂವಾದ ಮುಂದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅಂದರೆ ಸೂರ್ಯನಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಇದು ಭೂಮಿಗೆ ಇರುವಂಥ ಸಂಬಂಧಗಳು, ಸೂರ್ಯ ಭೂಮಿಯ ಸಂಬಂಧಗಳು ಮತ್ತು ಏನು ಆಗಬಹುದು ಇದರ ಬಗ್ಗೆ ಈ ಎಲ್ಲ ಸ್ಟಡಿಗಳು ಬಂದಾಗ ನಾವೇನು ಮಾಡಬೇಕಾಗ್ಬೋದು ಅನ್ನುವಂಥ ಒಂದಷ್ಟು ಉತ್ತರ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆಯಾ ಈ ಒಂದು ನೌಕೆಯಿಂದ ಅಂತ ನೋಡಿ. ಈಗ ಈ ನೌಕೆ ಕಳಿಸಿದವಲ್ಲ, ಪ್ರೋಬ್ ಕಳಿಸಿದವಲ್ಲ, ಅದರಲ್ಲಿ 4 ಪ್ರಮುಖವಾದಂಥ ಇನ್ಸ್ಟ್ರೂಮೆಂಟ್ಸ್ ಇವೆ, ಉಪಕರಣಗಳಿವೆ. ಅದಕ್ಕೊಂದೊಂದು ಉದ್ದೇಶ ಇದೆ, ಏನೇನು ಕೆಲಸ ಮಾಡಬೇಕು. ನಾವೀಗ ಉಷ್ಣತೆ ಬಗ್ಗೆ ಮಾತಾಡಿಕೊಂಡು ಅದು ಒಳಗಿದ್ದುಕೊಂಡೇ ಅದು ಕೆಲಸವನ್ನು ಮಾಡ್ತದೆ. ಏನೆಲ್ಲ ಅಂದರೆ ನೋಡಿ, ಉದಾಹರಣೆಗೆ ಕಾಂತೀಯ ಕ್ಷೇತ್ರ ಅಂತ ಹೇಳ್ತಾರೆ, ಕಾಂತ. ಈಗ ನಮ್ಮ ಗುರುತ್ವ ಶಕ್ತಿ ಹಾಗೆಯೇ ಕಾಂತೀಯ ಕ್ಷೇತ್ರ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಉದಾಹರಣೆಗೆ ನಾವು ಬಹುಶಃ ಜನಸಾಮಾನ್ಯ ಅರ್ಥ ಮಾಡೋದು, ಈಗ MRI ಸ್ಕ್ಯಾನ್ ಅಂತ ಹೇಳ್ತೇವಲ್ಲ, ಅದು ಮ್ಯಾಗ್ನೆಟಿಕ್ ಕಾಂತೀಯ ಗುಣದಿಂದಲೇ ಅದನ್ನು ಮಾಡ್ತಾ ಇರೋದು. ಆ ರೀತಿ ಕಾಂತೀಯ ಕ್ಷೇತ್ರ ಸೂರ್ಯನಿಗಿದೆ. ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತದೆ, ಯಾವ ಥರದ ಇದೆ, ಯಾವ ಥರ ಇದೆ. ಯಾಕಂದ್ರೆ ನಾವು ಇಲ್ಲಿ ಸ್ಟಡಿ ಮಾಡೋದು ಏನಿದು, ಅಲ್ಲಿಂದ ಇಲ್ಲಿ ಬರುವಂಥ ಫೀಲ್ಡಿನ ಸ್ಟ್ರೆಂಗ್ತ್, ಅಲ್ಲಿ ಅದು ಪವರ್ಫುಲ್ ಆಗಿರ್ಬೋದು. ಅದೇ ಒಂದು ಸ್ಟಡಿ ಮಾಡಲಿಕ್ಕೆ. ಎರಡನೇದಾಗಿ ಪ್ಲಾಸ್ಮಾ ಸ್ಟೇಟ್ ಅಂತ ಹೇಳಿದಲ್ಲ ನಿಮಗೆ. ಈಗ ನಾವು ಏನಿದು ಇಲ್ಲಿ ಥಿಯರಿಟಿಕಲ್ ಸ್ಟಡಿ ಮತ್ತು ಸ್ವಲ್ಪ ಮಟ್ಟಿಗೆ ಸಂಶೋಧನೆ ಮಟ್ಟದಲ್ಲಿ ಪ್ಲಾಸ್ಮಾ ಸ್ಟೇಟನ್ನು ಸ್ಟಡಿ ಮಾಡಿದ್ದಾರೆ. ಆದರೆ ಅಲ್ಲಿ ಹೋದಾಗ ನಿಜವಾದ ಪ್ಲಾಸ್ಮಾ ಸ್ಟೇಟ್ ಏನು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಉಪಕರಣ ಇದೆ. ಮತ್ತು ಈ ನಾವಾಗ ಮಾತಾಡಿಕೊಂಡು ಏನು ನಮ್ಮ ಕಮ್ಯುನಿಕೇಷನ್ ಯಾಕೆ ಡಿಸ್ಟರ್ಬ್ ಆಗುತ್ತೆ ಅಂತ, ಅಲ್ಲಿಂದ ಬರುವ ಕಣಗಳು ಅಲ್ಲಿ ಹೈಲಿ ಎನರ್ಜೆಟಿಕ್ ಆಗಿರ್ತದೆ. ಉದಾಹರಣೆ ಪ್ರೋಟಾನ್, ಇಲೆಕ್ಟ್ರಾನ್ ಅಂತ ಹೇಳ್ತೇವೆ ನಾವು, ಕಾಸ್ಮಿಕ್ ರೇಸ್ ಅಂತ ಹೇಳ್ತೇವೆ ಅಲ್ವಾ ಸಾಮಾನ್ಯವಾಗಿ.
ಈಗ ಅಲ್ಲಿ ಹೊರಡುವಾಗ ಅದರ ಶಕ್ತಿ ಎಷ್ಟಿರ್ತದೆ ಹಾಂ ಎನ್ನುವುದನ್ನು ಈ ಪ್ರೋಬ್ನಿಂದ ಸ್ಟಡಿ ಮಾಡಲಿಕ್ಕೆ ಅದನ್ನು ಕೂಡ ಸ್ಟಡಿ ಮಾಡ್ತದೆ. ಮತ್ತು ಮುಖ್ಯವಾಗಿ ಈ ಸೋಲಾರ್ ವಿಂಡ್ ಸೌರ ಮಾರುತ ಎನ್ನುವುದು ನಮಗೆ ಇಲ್ಲಿ ಬಂದಾಗ ಗೊತ್ತಾಗ್ತದೆ, ಅಥವಾ ಸ್ಯಾಟಲೈಟ್ಗಳು ಸ್ವಲ್ಪ ದೂರದ ತಿರುಗೋಣ ಅದಕ್ಕೆ ಬಿದ್ದಾಗ ಗೊತ್ತಾಗ್ತದೆ. ಆದರೆ ಅದರ ಇಮೇಜ್ ಅಂದರೆ ಅದರದೇ ಒಂದು ಚಿತ್ರಣ ಈಗ ಇದರಲ್ಲಿರುವ ಉಪಕರಣದಿಂದ ಅದು ಕೂಡ ಗೊತ್ತಾಗ್ತದೆ. ಅದರ ವೇಗ ಅಂದರೆ ಇಮೇಜ್ ಅಂದರೆ ಆ ಥರ ಒಟ್ಟು ಅದರ ಗುಣಗಳು ಅದು ಯಾವಾಗ ಬಂದು ಮತ್ತೆ ಭೂಮಿಗೆ ಅಪ್ಪಳಿಸಬಹುದು. ಹೌದು ಅಪ್ಪಳಿಸ್ಬೋದು ಅಂದರೆ ಅಲ್ಲಿ ಯಾವ ರೀತಿ ಅದು ಉದ್ಭವ ಆಗ್ತದೆ ಇದೆಲ್ಲ ಗೊತ್ತಾದಾಗ ರಕ್ಷಣೆಗಾಗಿ ಅಂದರೆ ರಕ್ಷಣೆಗೋಸ್ಕರ ಒಂದು, ಮತ್ತೆ ಅದರ ತಿಳುವಳಿಕೆ ನಮಗೆ ಮುಂಚಿತವಾಗಿ ನಾವು ಹೇಗೆ ಹವಾಮಾನವನ್ನು ಮುನ್ಸೂಚನೆ ಅಂತ ಕೊಡ್ತೇವಲ್ಲ, ಮಳೆ ಬರ್ತದೆ ಆ ರೀತಿ ಸೂರ್ಯನಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ. ಯಾಕಂದ್ರೆ ನೋಡಿ ಇಲ್ಲಿ ಒಂದು ವಿಶೇಷ ಅಂದ್ರೆ ಮುಂದೆ ಬೇರೆ ಬೇರೆ ಪ್ರಯೋಗಗಳಿಗೂ ಕೂಡ ಅವಕಾಶ ಆಗುತ್ತೆ. ಹೌದು, ಮತ್ತು ಒಂದಷ್ಟು ಉತ್ತರಗಳನ್ನು ಕೂಡ ಸಾಕಷ್ಟು ಮಾಹಿತಿ ಸಿಗ್ತದೆ. ಅದನ್ನ ಇಟ್ಟುಕೊಂಡು ಮತ್ತೆ ನಾವು ಅಧ್ಯಯನ ಮಾಡಿಕೊಂಡು ವಿಚಾರಕ್ಕೆ ಬರಲಿಕ್ಕೆ ಆಗ್ತದೆ. ಓಕೆ ಸರ್, ಈಗ ಬಹಳ ಒಂದಷ್ಟು ಆತಂಕಗಳಿರುವಂಥದ್ದು ಭೂಮಿ ಮೇಲೆ ನಡೀತಾ ಇರುವಂಥ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗ ಸೂರ್ಯ ಸರಿ ಇಲ್ವೋ ಅಥವಾ ಭೂಮಿ ಮೇಲೆ ನಾವು ಸರಿ ಇಲ್ವೋ? ಸೂರ್ಯ ಸರಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಇದು ಕೆಲವು ನಮ್ಮ ಮಾನವ ನಿರ್ಮಿತ. ಇದು ನಾವು ಏನೇನು ಮಾಡ್ಕೊಂಡಿದ್ದೇವೆ ಇವತ್ತು ನಾನು ಒಂದು ಮಾತು ಇಲ್ಲಿ ಹೇಳ್ತೇನೆ, ಸರ್ವ ಹೇಳ್ತಾ ಇದ್ರು ಅದ್ರ ಬಗ್ಗೆ. ಇವತ್ತು ನಾವು ಕಾಂಕ್ರೀಟ್ ಸೂರ್ಯನಿಗೆ ಹೇಳ್ಬಿಡುದು ಅಲ್ಲಿ ಅದು ಆಗಿದೆ ಇಲ್ಲಿ ಇದಾಗಿದೆ ಹಾಗಾಗಿ ಇಲ್ಲಿ ಹೀಗಿದೆ. ಬಹುಶಃ ಇವತ್ತು ನೋಡಿ ನಾವು ಮಂಗಳೂರು ತಕೊಂಡ್ರೆ, ಇವತ್ತು ಬೆಂಗಳೂರು ಬಿಟ್ರೆ ಬಹುಶಃ ಮಂಗಳೂರಿನಲ್ಲೇ ಕಾಂಕ್ರೀಟ್ ಕಟ್ಟಡಗಳು ಜಾಸ್ತಿ. ಕರ್ನಾಟಕದ ವಿಷಯ ತಗೊಂಡ್ರೆ ಎಲ್ಲ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಸರ್ಗೂ ಗೊತ್ತಿದ್ರ ಬಗ್ಗೆ ಥರ್ಮಲ್ ರಿಮೋಟ್ ಸೆನ್ಸಿಂಗ್ ಅಂತ ನಾವು ಹೇಳ್ತೇವೆ. ಏನಾಗ್ತದೆ ಅಂತ ಹೇಳಿ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಎಲ್ಲ ಸೂರ್ಯನ ಶಾಖವನ್ನು ಹೀರ್ಕೊಳ್ತವೆ. ಹೀರ್ಕೊಂಡದ್ದನ್ನು ನಾವು ನೈಟ್ ಟೈಮ್ ಎಮಿಟ್ ಮಾಡ್ತವೆ. ಹಾಗಾಗಿ ನಿಮಗೆ ಕಾಂಕ್ರೀಟ್ ಬಿಲ್ಡಿಂಗ್ ಒಳಗೆ ಜಾಸ್ತಿ ಹೀಟ್ ಇರ್ತದೆ. ಹೀಗೆ ಆದರೆ ನಾವು ಮಂಗಳೂರಲ್ಲಿ ಒಂದು ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬಹುಶಃ ನಾವು ಉಷ್ಣ ದ್ವೀಪಗಳನ್ನು ನಾವೇ ತಯಾರು ಮಾಡ್ತೇವೆ. ಈಗ ಮಂಗಳೂರಿನಲ್ಲಿ ಎಲ್ಲ ಕಡೆ ನೀವು ಕಾಂಕ್ರೀಟ್ ರೋಡು, ಮೆಟಲ್ ರೋಡು, ಈ ಥರ ಕಾಂಕ್ರೀಟ್ ಬಿಲ್ಡಿಂಗ್ ಬಂದರೆ ಬಹುಶಃ ನೀರು ಬಂದದ್ದು ಅಂತರ್ಜಲ ಆಗಿ ಹೋಗುವುದಿಲ್ಲ. ಈಗ ಪ್ರವಾಹ ಮಂಗಳೂರನ್ನೇ ನೀವು ಬೇಕಾದ್ರೆ ಉದಾಹರಣೆಗೆ ತಗೊಂಡ್ರೆ ಬಹುಶಃ ಮಂಗಳೂರು ಸುತ್ತಮುತ್ತ ಹಂಚಿನ ಮನೆ ಇತ್ತು, ಹಂಚಿಲ್ಲ. ಇವತ್ತು ಯಾವುದೂ ಇಲ್ಲ, ಎಲ್ಲ ಕಾಂಕ್ರೀಟ್ ಆಗಿ ಮೆಟಲ್ ರೋಡ್ ಎಲ್ಲ ಆಗಿ ಇವತ್ತು ನೀರು ಸಹ ಸರಾಗವಾಗಿ ಒಂದು ಸಣ್ಣ ಮಳೆ ಬಂದರೂ ಬಹುಶಃ ನಮ್ಮ ಚರಂಡಿಗೆ ನೀರು ಹೋಗ್ತದೆ, ಭೂಮಿ ಇಂಗಿಸಿಕೊಳ್ಳುವುದಿಲ್ಲ. ಸೊ ಇದೆಲ್ಲ ಆಗ್ಲಿಕ್ಕೆ ನಾವು ಖಂಡಿತ ಸೂರ್ಯ ಕಾರಣ ಅಲ್ಲ, ನಾವು ಮನುಷ್ಯರು, ಭೂಮಿ ಮೇಲಿರುವ ಮನುಷ್ಯರು ಕಾರಣಕರ್ತರು. ಇವತ್ತು ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೇವೆ, ಇದಕ್ಕೆ ಇದು ಒಂದು ಕಾರಣ. ಎಮಿಟೆಡ್ ರೇಡಿಯೇಷನ್ ಅಂತ ನಾನು ಹೇಳಿದೆ, ಹೀಟನ್ನು ಅಬ್ಸರ್ವ್ ಮಾಡಿದ್ದನ್ನು ರಾತ್ರಿ ಅದು ಎಮಿಟ್ ಮಾಡ್ತದೆ ವಾಪಸ್ಸು. ಹಾಗಾಗಿ ನಮಗೆ ಉಷ್ಣದ ದ್ವೀಪಗಳಾಗ್ತಾ ಇರೋದ್ರಿಂದ ನೀವು ಎಲ್ಲೆಲ್ಲಿ ಸಸ್ಯ ವರ್ಗಗಳು ಜಾಸ್ತಿ ಇದೆಯೋ, ಈಗ ನೀವು ಮಂಗಳೂರನ್ನೇ ಉದಾಹರಣೆಗೆ ತಗೊಂಡ್ರೆ ಹಂಪನಕಟ್ಟ ಅಥವಾ ಸುತ್ತಮುತ್ತ ಎಲ್ಲೆಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ಜಾಸ್ತಿ ಇದೆಯೋ ಅಲ್ಲಿಯ ಟೆಂಪರೇಚರಿಗೆ ಒಂದು 15-20 ಕಿಲೋಮೀಟರ್ ದೂರದಲ್ಲಿ ಎಲ್ಲೆಲ್ಲಿ ಜಾಸ್ತಿ ವೆಜಿಟೇಷನ್ ಇದೆಯೋ ಆ ಏರಿಯಾಕ್ಕೆ ಅಲ್ಲಿ ಪೊಟೆನ್ಷಿಯಲ್ ಇವಾಪರ್ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೇವೆ. ಸಸ್ಯಗಳು ಬಾಷ್ಪ ವಿಸರ್ಜನೆ ಮಾಡ್ತವೆ, ನಾವು ಬೆವರ್ತೇವೆ, ಬಟ್ ಬಿಲ್ಡಿಂಗ್ಗಳು ಬೆವರೋದಿಲ್ಲ ಅಂತ ಹೇಳಿದ್ರೆ ಸೈಂಟಿಫಿಕ್ ಆಗಿ ನಾವು ಹೀಟನ್ನು ಅಬ್ಸರ್ವ್ ಮಾಡಿದ್ದನ್ನು ಎಮಿಟ್ ಮಾಡೋದ್ರಿಂದ ನಾವೇ ಇದಕ್ಕೆ ಕಾರಣಕರ್ತರು. ಖಂಡಿತ ಸೂರ್ಯ ಕಾರಣಕರ್ತ ಅಲ್ಲ. ಹೀಟ್ ಜಾಸ್ತಿ ಆಗಿದೆ ಅಂತ, ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ಅದೇ ಥರ ಹೀಟ್ ವೇವ್ ಸ್ಕಿಲ್ಸ್ ಮೋರ್ ಪೀಪಲ್ ದ್ಯಾನ್ ಎನಿ ಅದರ್ ವೆದರ್ ಇವೆಂಟ್ಸ್ ಅಂತ ನಾವು ಇವತ್ತು ಹೇಳ್ತೇವೆ. ಉಷ್ಣತೆ ಜಾಸ್ತಿ ಆಗಿರೋದ್ರಿಂದ ಇವತ್ತು ಸಾಕಷ್ಟು ಕಾಯಿಲೆಗಳು ಬರ್ತಾ ಇವೆ. ಸೊ ಇದಕ್ಕೆ ನಾವು ಕಾರಣಕರ್ತರಾಗಿದ್ದೇವೆ. ಅದಕ್ಕೆ ನಾವು ಅದನ್ನು ತಡಿಲಿಕ್ಕೆ ಸಹ ನಾವೇ ಅದನ್ನು ಅದಕ್ಕೆ ಒಂದು ಯೋಜನೆಯನ್ನು ಹಾಕೊಂಡು ಜಾಸ್ತಿ ಸಸ್ಯಗಳನ್ನು ಬೆಳೆಸಬೇಕು, ಅಥವಾ ರೂಫ್ ಟಾಪಿಗೆ ವೈಟ್ ಪೇಂಟ್ ಅಥವಾ ರೂಫ್ ಟಾಪಲ್ಲಿ ಇವತ್ತು ವೆಜಿಟೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಕೆಲವು ಕಡೆ ಎಲ್ಲ ತರಕಾರಿ ಬೆಳೀತಾ ಇದ್ದಾರೆ. ಬಹುಶಃ ಅದಕ್ಕೆ ವೈಜ್ಞಾನಿಕ ಕಾರಣಗಳು ಇವೆ ಖಂಡಿತವಾಗಿಯೂ. ಅದರಿಂದಾಗಿ ಸುತ್ತಮುತ್ತ ತಂಪಾಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಪಯೋಗಿಸಿಕೊಂಡು ಆಕ್ಸಿಜನ್ ಅನ್ನು ಹೊರಗೆ ಬಿಡೋದ್ರಿಂದ ವಾತಾವರಣಕ್ಕೆ ಇವತ್ತು ಖಂಡಿತ ನಾವು ಭೂಮಿಯಲ್ಲಿ ಇದ್ದುಕೊಂಡು ನಾವು ವಿಜ್ಞಾನಿಗಳ ಜೊತೆಗೆ ನಾವು ಅದಕ್ಕೆ ಸಾಕಷ್ಟು ನಮ್ಮ ಕಾರಣ ಸಹ ಇದೆ ಹೀಟ್ ಜಾಸ್ತಿ ಆಗಲಿಕ್ಕೆ. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಪರಿಪೂರ್ಣ ಅಧ್ಯಯನ ಮಾಡಿ ಎಲ್ಲ ಪರಿಣತರನ್ನು ಒಟ್ಟಿಗೆ ಸೇರಿಸಿಕೊಂಡು ನಾವು ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ಖಂಡಿತವಾಗಿಯೂ ಇದು ಸಾಧ್ಯ ಇದೆ. ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಎರಡರದ್ದು ಮಿಳಿತ ಆದ್ರೆ ಪ್ರೊಫೆಸರ್ ಜಯಂತ್ ಹೇಳಿದಾಗೆ ಮುಂದೊಂದು ದಿವಸ ಖಂಡಿತ ನಾವು ಇದ್ರ ಬಗ್ಗೆ ಒಂದು ಸೂರ್ಯ ಕೋಪಗೊಂಡಿದ್ದಾನೆ, ಚಂದ್ರ ಕೋಪಗೊಂಡಿದ್ದಾನೆ, ಹಾಗಾಗಿ ಭೂಮಿಯ ಮೇಲೆ ಅದು ಆಗಿದೆ ಇದು ಆಗಿದೆ ಅಂತ ಅನ್ನುವಂಥದ್ದು. ಅಂದರೆ ಸರ್ ಹೇಳಿದ ಹಾಗೆ ಅಂದರೆ ಎಲ್ಲ ಪ್ರಯೋಗಗಳು ನಮಗೆ ಒಂದು ಅಂದರೆ ಭಾರತೀಯರ ಮಟ್ಟಿಗೆ ನಾವು ಹೇಳೋದಾಗಿದ್ರು ಒಂದು ಉತ್ತರವನ್ನು, ಸ್ಪಷ್ಟ ಉತ್ತರವನ್ನು ನಮಗೆ ನಾವೇನು ಮಾಡ್ತಿದ್ದು ಕೊಡಬಲಿಕ್ಕೆ ಸಾಧ್ಯ ಇದೆಯಾ ಸರ್? ಈಗ ನೋಡಿ, ಇಲ್ಲಿ ಒಂದು ಬೇಸರದ ಸಂಗತಿ ಅಂದರೆ ನಾವು ತಿಳಿದು ತಪ್ಪು ಮಾಡ್ತೇವೆ. ಈಗ ತಿಳುವಳಿಕೆ ಇಲ್ಲ ಅಂತಲ್ಲ. ಉದಾಹರಣೆಗೆ ಈ ಪ್ರೋಬನ್ನು ತಗೊಳ್ಳೋ, ಈಗ ವಿಷಯ ನಾವು ಇಷ್ಟೆಲ್ಲ ಮಾತಾಡ್ತೇವೆ, ಜನರು ತಿಳ್ಕೊಳ್ತಾರೆ. ಆಗಲಿ ಇದು ಯಾಕೆ ಮಾಡ್ತೇವೆ ಅಂದರೆ ಪ್ರಾಕೃತಿಕವಾದಂಥ ನಿಜವಾದ ಗುಣಗಳೇನು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ. ಇದನ್ನು ನಾವು ಬದುಕಿರುವ ನಮ್ಮ ಕೆಲಸದ ಸಂಬಂಧಪಟ್ಟ ಅಥವಾ ನಮ್ಮ ಪರಿಸರದ ವಿಚಾರವನ್ನೇ ಪ್ರಾಕೃತಿಕ ಗುಣ ಏನು, ನಾನು ಹೇಗಿರಬೇಕೆನ್ನೋದು ನಾವು ತಿಳ್ಕೊಳ್ಬೇಕು. ಅದನ್ನೇ ಅಳವಡಿಸ್ಕೊಂಡ್ರೆ ಯಾವ ತೊಂದರೆಗಳು ಬರೋದಿಲ್ಲ. ನಮಗೇನಂದರೆ ನಮ್ಮ ಹಠಮಾರಿ ಧೋರಣೆಯಿಂದ ನಾನು ಮಾಡ್ತೇವೆ ಸರಿಯೇ,
ಹಾಗಾಗಿ ಸೂರ್ಯನ ಚಂದ್ರನ ಕಾರಣ ಅಂತ. ಹ್ಮ್. ಸೂರ್ಯನ ಚಂದ್ರನ ಕಾರಣ ಅದರ ಕೆಲಸ ಅದರ ಪಾಡಿಗೆ ಆಗ್ತಾ ಇದೆ, ಮತ್ತು ಭೂಮಿ ತಿರುಗುವುದಾಗಿ ಅದರ ಪಾಡಿಗೆ ಆಗ್ತಾ ಇದೆ. ಸಸ್ಯಗಳು ಕೂಡ ಅವುಗಳ ಕೆಲಸ ಅವುಗಳ ಪಾಡಿಗೆ ಮಾಡ್ತವೆ. ನಾವು ಮಾತ್ರ ನಮ್ಮ ಮಾನಸಿಕವಾಗಿ ಏನೋ ನಮ್ಮ ಮಾನಸಿಕ ಏರ್ಪೇರಿಂದಾಗಿ ಈ ಥರ ಪರಿಸ್ಥಿತಿ ನಾವು ತರ್ತೇವೆ. ಯಾಕಂದ್ರೆ ನಮಗೆಲ್ಲವೂ ಸುಲಭದಲ್ಲಿ ಆಗಬೇಕು, ನಮಗೆಲ್ಲವೂ ನಮಗೆ ಬರಬೇಕು ಅಷ್ಟೇ, ನಮ್ಮ ಕಾಂಟ್ರಿಬ್ಯೂಷನ್ ಅಂತ ನಾವು ಭಾಳ ಕಡಿಮೆ ಆಲೋಚನೆ ಮಾಡುವುದು, ಹೌದಲ್ಲ? ಸೊ ಇದನ್ನೇ ಉದಾಹರಣೆಗೆ ಇಟ್ಟುಕೊಂಡು ಪ್ರಕೃತಿಯ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದನ್ನು ಬಳಸುವುದು, ನಮ್ಮ ಜೀವನದಲ್ಲೇ ಅಳವಡಿಸಿಕೊಳ್ಳುವುದು, ಇಷ್ಟಕ್ಕೆ ಪ್ರಯತ್ನ ಮಾಡಿದರೆ ಎಲ್ಲವೂ ಪ್ರಕೃತಿ ನಮಗೆ ಸಮತೋಲನವಾಗಿ ನಮಗೆ ಏನು ಕಾಪರೇಟಿವ್ ಆಗಿರ್ತದೆ. ಒಂದು ವಿಷಯ ಬಹುಶಃ ಹಿಂದೆ ಒಂದು ಆರ್ಟಿಕಲ್ ಕೂಡ ಬಂದಿತ್ತಾಗೆ, ಇದೇ ಥರ ನಾವು ಮುಂದುವರಿಸಿದರೆ ಏನಂದರೆ, ಏನೋ ಒಂದು ತೊಂದರೆ ಬಂದಾಗ ಅದಕ್ಕೆ ಏನು ಉಪಾಯ ಅಂತ ನಾವು ಹುಡ್ಕೊಂಡಂದರೆ ಅದನ್ನು ನಾವು ನಡೆಸಬೇಕು, ಅದಕ್ಕೆ ಏನೋ ಒಂದು ಉಪಾಯ ಅಂತ ಹುಡುಕೋದು. ಕಾಯಿಲೆ ಬಂದಾಗ ನಾನು ಜಾಗೃತಿ ಆಗಿರೋದಕ್ಕಿಂತ ನನಗೇನು ಔಷಧ ತಗೊಂಡು ಅದು ತಡ್ಕೊಳ್ಬೋದು ಅಂತ. ಇದು ಎಲ್ಲಿವರೆಗೆ ಮುಂದುವರಿತಂದರೆ ಪ್ರಕೃತಿ ಒಂದು ಕ್ಷಣ ಒಂದು ಹೊತ್ತಿಗೆ ಅದನ್ನು ತಕ್ಷಣ ರಿವರ್ಟ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಈಗ ಉದಾಹರಣೆಗೆ ಸಮುದ್ರ ಕೊರೆತ ಅಂತ ಕೊಡೋ, ಕೊರತೆಗೆ ಏನು ಕೊರತೆ ಆಗೋದ ಕಾರಣ ಏನು ಅಂತ ನಮ್ಗೆ ಗೊತ್ತಿದೆ. ಈಗ ಪ್ರಾಕೃತಿಕವಾಗಿ ಆಗುವ ವಿಚಾರ ಬಿಟ್ಟರೆ ಅದು ಭಾಳ ಹಿಂದೆ, ಈಗ ಇವರ ವಿಭಾಗದ ಮುಖ್ಯ ಸುಬ್ರಹ್ಮಣ್ಯ ಅಂತ ಇದ್ರು, ಸಮುದ್ರ ಕೊರತೆ ಗೊತ್ತಿದೆ, ಸೋಲಾರ್ ವಿಂಡ್ ಯಾವಾಗ ಹೇಗೆ ಬರ್ತದೆ ಅನ್ನೋದು ಗೊತ್ತಿಲ್ಲ. ಅದು ಬಹಳ ದೂರದಿಂದ ಸಮುದ್ರ ಕೊರತೆ ಹತ್ತಿರದ ನಮ್ಮದೇ ಒಂದು ಭೂಮಿಯಲ್ಲಿ. ಅದಕ್ಕೂ ಕಾರಣ ನಮ್ಮದೇ. ಇವರ ಪ್ರೊಫೆಸರ್ ಸುಬ್ರಹ್ಮಣ್ಯ ಅಂತ ಇದ್ರು, ಅವರೇ ಹೇಳಿದ್ದಾರೆ, ಈ ಹಾರ್ಬರ್ ಎನ್ನುವಂಥ ಅಥವಾ ಮಾಡಬಾರ್ದು ಅಂತಲ್ಲ, ಆ ರೀತಿಯ ಸ್ಟ್ರಕ್ಚರ್ಸ್ ಮಾಡ್ತಾ ಹೋದಾಗೆ ಪ್ರಕೃತಿ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇಲ್ಲದಾಗ ಈ ರೀತಿ ಏರ್ಪೇರು ಆಗೇ ಆಗ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಬದುಕಿದರೆ ಇದೆಲ್ಲ ಅಧ್ಯಯನಕ್ಕೊಂದು ಅರ್ಥ ಇರ್ತದೆ. ಎಸ್ ಸರ್. ಹಾಗಿದ್ರೆ ಸೂರ್ಯನ ಹತ್ತಿರ ನಾವು ಹೋಗಿ ಸೂರ್ಯ ಹೀಗಿದ್ದಾನೆ ಅಂತ ನೋಡುವಂಥದ್ದೇನಿದೆ, ಇದು ಬಹುಶಃ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವದ ಅಧ್ಯಯನಕ್ಕೆ, ಸೌರವ್ಯೂಹದ ಅಧ್ಯಯನಕ್ಕೂ ಸಂಬಂಧಪಟ್ಟಾಗ ಒಂದು ಹೊಸ ಬೆಳಕು ನೀಡಿದಂತೆ ಆಗ್ತದೆ. ಮತ್ತು ನೆಕ್ಸ್ಟ್ ಭಾರತೀಯ ಇಸ್ರೋ ಒಂದು ಆದಿತ್ಯನನ್ನು ಕಳಿಸ್ತಾ ಇದೆ ಸೂರ್ಯನಲ್ಲಿಗೆ, ಮತ್ತು ಚಂದ್ರಯಾನ ಮಾಡುವುದಕ್ಕೂ ಕೂಡ ಇದು ಮತ್ತೊಂದು ಹೊಸ ದಿಕ್ಕನ್ನು ಸೂಚಿಸಬಲ್ಲದು ಅಂತ ಅನ್ನುವಂಥದ್ದು. ಸೊ ಬಹುಶಃ ಮಾತಾಡಲಿಕ್ಕೆ ಬಹಳಷ್ಟು ಇದೆ, ಅಂದರೆ ಅಷ್ಟು ವಿಶಾಲವಾದದ್ದು, ಸೂರ್ಯನೇ ಬಹಳ ವಿಶಾಲ. ಹಾಗಾಗಿ ಮಾತಾಡಲಿಕ್ಕೆ ಮತ್ತೊಂದಷ್ಟು ಬಾಕಿ ಇಟ್ಟುಕೊಂಡೆ ಮತ್ತೆ ಮುಂದೊಂದು ದಿನ ಇಂಥ ಅವಕಾಶಗಳು ಬಂದಾಗ ಮತ್ತೆ ಒಂದಷ್ಟು ಮಾತುಗಳನ್ನು ಆಡಬಹುದು ಅಂತ ಹೇಳ್ತಾ ಗಂಗಾಧರ್ ಭಟ್ರಿಗೂ ಜಯಂತ್ ಅವರಿಗೂ ಧನ್ಯವಾದಗಳು ಸರ್, ಅವಕಾಶಕ್ಕಾಗಿ ಧನ್ಯವಾದ, ಅತ್ಯಮೂಲ್ಯ ಮಾಹಿತಿಗಾಗಿ. ಎಸ್, ಇದು ವೀಕ್ಷಕರೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ಮತ್ತೊಮ್ಮೆ ನಾಳೆ ಸ್ವಾತಂತ್ರ್ಯೋತ್ಸವ ಸಂಭ್ರಮ, 72ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ನಡೆಯಲಿಕ್ಕೆ ಇರುವಂಥದ್ದು. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಶೇಷ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.